ಕಾಲದ ಪಿಲಿಗೊಪ್ಪು ಸೀಸನ್ನಲ್ಲಿ ಆ ಸಂದರ್ಭದಲ್ಲಿ ಫಸ್ಟ್ ಪೋಸ್ಟರ್ ಅನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಬಿಡುಗಡೆ ಮಾಡಿದ್ರು. ಆಕ್ಟಿಂಗ್ ಇಪ್ಪು ಪ್ರತಿ ಒಂಜೆಟ್ಲ ಒಂಜಿ ವಿಭಿನ್ನತೆ ಇತ್ತು. ಅಂದ್ರೆ ಶ್ರಮ ತುಂಬಾ ಪಟ್ಟಿದ್ದಾನೆ ಅವ, ಅದಕ್ಕೆ ಅವನ ಅಮ್ಮನಿಗೆ ಸಹ ಭಾರಿ ಖುಷಿ. ఆయన ఫ్రెండ్స్ సపోర్ట్ మాత్రం సపోర్టుడు ఆయన ಕನಸು ನನಸು ಮಲ್ತೊಂಡೆ. ಇವನು ಈ ರೀತಿಯ ಮೂವಿ ಮಾಡ್ತಾನ ಅಂತ ಅನ್ಕೊಂಡಿದ್ದೆ. ಆ ಟ್ರೈಲರ್ ನೋಡಿದಾಗ ಇವನದ್ದೇ ಒಂದು ಲೈಫ್ ಸ್ಟೋರಿ ಇರ್ಬೋದು ಅನ್ನೋ ತರ ಅನ್ಕೊಂಡೆ. ಇಷ್ಟೊಂದು ಪ್ಲಾನಿಂಗ ಯಾರ ಜೊತೆ ಬಂದಿದೆ ಮುಂಚೆ ಇಲ್ಲಿಗೆ? ಪ್ರತಿ ಸೀನ್ ದಾದ ಹಾಕೊಂಡು ಮಾಡ್ಕೊಂಡು ಇಂಟ್ರೆಸ್ಟಿಂಗ್ ಪಿಕ್ಚರ್ ಉಂಟು. ಯಾರೋ ಹುಡುಗಿ ಕಾಡಿಗೆ ಒಯ್ಮಟ್ಟಿಗೆ ಬಂದಿಯಾರಂತೆ ಮಾರೆ. ಇವಾಗ ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳುವಾಗ ಹೌದಾ ನಿಜ ಚೆನ್ನಾಗಿದ್ಯಾ ಅನ್ನೋ ತರ ನನಗೆ ಕ್ವಶನ್ ಮಾರ್ಕ್ ಆಗ್ತಿದೆ. ಇವಾಗದಿಂದ ಮುಗ್ತಿದ್ವು ಮಾರೆ. ಹೇಗೆ ಮುಗಿಯುದು? ಹುಡುಗ ಸ್ಟ್ರಾಂಗ್ ಇದ್ದಾನೆ. ಡೆಲ್ಲಿ NST ಅಲ್ಲಿ ಎಂಟ್ರಿ ಸಿಗೋದೇ ಭಾರಿ ಕಷ್ಟ. ಅಂದ್ರೆ ನವಾಜುದ್ದೀನ್ ಸಿದ್ದಿಕಿ, ಅನುಪಮ್ ಖೇರ್ ಎಲ್ಲ ಕಲ್ತಂತ ಇನ್ಸ್ಟಿಟ್ಯೂಷನ್ ಅದು. ಅಲ್ಲಿಂದ ಪಾಸ್ಔಟ್ ಆಗಿ ಬಂದಿರೋರು ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೊಬ್ಬರೇ ಇರೋದು. ಜಸ್ಟ್ ವಿಲನ್ ಆಗಿ ಲಾಸ್ಟ್ ಹೀರೋ ಹತ್ರ ಪೆಟ್ಟು ತಿನ್ನಕ್ಕೆ ಯೂಸ್ ಮಾಡ್ತಿದ್ರು. ಸೊ ಅವ್ರಿಗೆ ಏನಾದ್ರು ಬೇರೆ ಕ್ಯಾರೆಕ್ಟರ್ ಬರೀಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಸೊ ಅದು ಈ ಸಿನಿಮಾದ ಮೂಲಕ ನೆರವೇರಿದೆ. ಪೂರ್ಣ ಹುಡುಗಿಯರಿಗೆ ಹೋಗ್ಲಿಕ್ಕಾಯ್ತು, ಮತ್ತೆ ನಿಮ್ಗೆ ಇಲ್ಲಿಂದ ಸಿಕ್ಕೋದು ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಪ್ರೇಕ್ಷಕರ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಟ್ರೈಲರ್ ತೋರಿಸಿದಾಗ ಅವರೆಲ್ಲ ನೋಡ್ಬಿಡು, ಹೆಸರು ಸರಿ ಇಲ್ಲ ಕಣೋ, ಬೇರೆ ಏನಾದ್ರು ಇಡು, ಜಂಗಲ್ ಮಂಗಲ್ ಇಡ ಅಂತ ಹೇಳ್ಬಿಟ್ರು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶುದ್ಧ ಮನಸ್ಸಿನ ಇಬ್ಬರು ಪ್ರೇಮಿಗಳು ದಟ್ಟ ಕಾಡಿನಲ್ಲಿ ಇದ್ರೆ ನೋಡಿದಂತಹ ನಾವು ನೀವು ಏನು ಯೋಚನೆ ಮಾಡ್ಬೋದು, ಊರಿನ ಜನ ಏನು ಯೋಚನೆ ಮಾಡ್ಬೋದು, ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಆ ಪ್ರೇಮಿಗಳ ಮನಸ್ಸಿನಲ್ಲಿ ಏನೆಲ್ಲ ಓಡ್ತಾ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟರೆ ನಿಮ್ಮ ತಲೆಗೆ ಕೂಡ ಹಲವಾರು ವಿಚಾರಗಳು ಓಡ್ಬೋದು ಅಲ್ವಾ. ಇದೀಗ ಶುದ್ಧ ಮನಸ್ಸಿನ ಪ್ರೇಮಿಗಳು, ಅದರ ಜೊತೆಗೇನೆ ಪ್ರಕೃತಿ ರಮಣೀಯತೆಯ ಜೊತೆಗೆ ಜಂಗಲ್ ಮಂಗಲ್ ಅನ್ನುವಂತಹ ಸಿನಿಮಾ ನಿಮ್ಮ ಮುಂದೆ ಬರೋದಕ್ಕೆ ಸಜ್ಜಾಗಿರುವಂಥದ್ದು. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರುವಂಥದ್ದು ನಮ್ಮ ಪುತ್ತೂರಿನ ಬೆಳ್ಳಿಪಾಡಿವ ಪ್ರತಿಭೆಯಾಗಿರುವಂತಹ ರಕ್ಷಿತ್ ಕುಮಾರ್ ಅವರು. ಅದರ ಜೊತೆಗೇನೆ ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಕಲಾವಿದರು ಕೂಡ ಅಭಿನಯ ಮಾಡಿದ್ದಾರೆ. ಯಶ್ ಶೆಟ್ಟಿ ಅವರಾಗಿರ್ಬೋದು, ಅದರ ಜೊತೆಗೇನೆ ಉಗ್ರಂ ಮಂಜು, ಹೀಗೆ ಹಲವಾರು ಕಲಾವಿದರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಅದರಿಂದ ಕೂಡ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಮ್ಮ ಪುತ್ತೂರಿನ ಕಲಾವಿದರು ಕೂಡ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಎಸ್, ಇವತ್ತು ನಮ್ಮ ಪುತ್ತೂರಿನ ಭಾರತ್ ಸಿನಿಮಾಸ್ನಲ್ಲಿ ಜಂಗಲ್ ಮಂಗಲ್ ಸಿನಿಮಾದ ಪ್ರೀಮಿಯರ್ ಶೋ ನಡೆದಿರುವಂಥದ್ದು. ಸಿನಿಮಾ ನೋಡಿದಂಥ ಪ್ರೇಕ್ಷಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳಬೇಕು. ಅದರ ಜೊತೆಗೇನೆ ಚಿತ್ರ ತಂಡ ಏನು ಹೇಳುತ್ತೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಒಂಜಿ ಬ್ಯೂಟಿನ ಒಂಜಿ ಪೇತ್ ತರ ಒಂಜಿ ಡಿಫ್ರೆಂಟ್ ಸ್ಟೈಲ್ ತೋಜೋಡ್ ಬಂತು ಪ್ರಯತ್ನ. ಈ ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ನಮ್ಗೆ ಈ ಮೂವಿ ಪ್ರಮೋಷನ್ ತುಂಬಾ ಅಗತ್ಯ ಇದೆ. ಸೊ ನಿಮ್ ಕಡೆಯಿಂದ ಹೆಲ್ಪ್ ನಮ್ಗೆ ಬೇಕು, ಆದಷ್ಟು ಬರ್ದಾಕಿ. ಸೊ ನಿಮ್ಮ ಹುಡುಗಿನ ನೀವು ಎಲ್ಲರೂ ಬೆಳೆಸಿ, ದಯವಿಟ್ಟು ಆದಷ್ಟು ಶೇರ್ ಮಾಡಿ, ನಮ್ಮನ್ನೆಲ್ಲ ಟ್ಯಾಗ್ ಮಾಡಿ, ಸ್ಪ್ರೆಡ್ ಮಾಡಿ. ಸೊ ದಯಮಂತ ಮಾತಿರ್ಲ ಗಂಟೆ ಪಾತ್ರ ಮಾತಿರ್ಲ ಪಲ್ಲೆ ಇಂಚಿನ ಸಿನಿಮಾ ಮಲ್ಲ ಮಲ್ಲ ತಿಪ್ಪಿ ಪೋಡು ಮಲ್ಲ ಮಲ್ಲ ದಿನ ಪೋವಾಡು. ವೆರಿ ಗುಡ್ ಡೈರೆಕ್ಷನ್, ಸ್ಟೋರಿ ಆ್ಯಂಡ್ ಆ್ಯಕ್ಷನ್ ಪೂರ ಸರಿ ಇತ್ತು, ಸೋಕುತ್ತೀನಿ. ಫುಲ್ ಹೌಸ್ಫುಲ್ ಆದ ರನ್ ಆಗುದು ತೋಜುಂಡು. ನಾಟ್ ಓನ್ಲಿ ಇನ್ ದ ವಿಲೇಜ್, ಇನ್ ದ ಸಿಟಿ ಆಲ್ಸೋ. ಸಿಟಿದಾಗಲೇ ಭಾರಿ ಖುಷಿ ಆಗುತ್ತೆ. ಗಾಡದ ಪಿಕ್ಚರ್ ಎಂಚ ಮಾತುಂಡು, ಅಲ್ಲಿದ ಜೀವನ ಎಂಚುಂಡು, ಲವ್ ಬಂಡ ಎಂಚಿನ ಲವ್ ಬಂಡ ಎಂಚು ಫೇಲ್ಯೂರ್ ಎಂಚು ಮತ್ತು ಭಾರಿ ತೋಜಿದಾರೆ. ಸೀನ್ ಕೂಡ ಲಾಯಕ್ ಆದ, ಸ್ಟೋರಿ ರಿಲೇಟೆಡ್ ದೇವರೆಡ್ಡಿ ಅನ್ಕೊಂಡು ಬೆಸ್ಟ್ ಮೂವಿ. ಒಳ್ಳೆಯ ಕಥೆ ಉಂಟು ಇದರಲ್ಲಿ, ಮತ್ತು ಥ್ರಿಲ್ ಉಂಟು ಇದರಲ್ಲಿ. ಒಳ್ಳೆಯ ಕಥೆಯನ್ನು ನಿರ್ದೇಶಕರು ಕೊಟ್ಟಿದ್ದಾರೆ. ಈ ಸಿನಿಮಾವನ್ನು ಎಲ್ಲರೂ ನೋಡಬಹುದು. ಸೂಪರ್ ಆತಂದು ಎಂಕಲ್ನ ಊರ್ದಾರೆ ಒಂಜಿ ನಿರ್ದೇಶನವಂತ ನಂಚಿನ ಸಿನಿಮಾ. ಅಲ್ಲಿದ ಸೊಗಡನ ಒಂಜಿ ಬೇತೆ ಬೇತೆ ಊರಿಗೆ ತೆರಿಪೋನ ಒಂಜಿನ ಎಡ್ಡೆ ಬೇಲೆ ಆತಂದು ಸೂಪರ್. ಸ್ಟೋರಿ ಪೂರ ಮಸ್ತ್ ಸರ್ ಒಳ್ಳೆ ಆ್ಯಕ್ಟಿಂಗ್ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಸೂಪರ್. ಮೇಡಮ್, ನಮ್ಮ ಊರಿನ ಒಬ್ಬ ಯುವಕ ಒಂದು ಒಳ್ಳೆಯ ಒಂದು ಸಿನಿಮಾವನ್ನು ಇವಾಗ ನಮಗೆ ತೋರಿಸಿದ್ದಾರೆ. ಒಟ್ಟು ನಮ್ಮ ದೇಶದ ಆಸ್ತಿ ಅನ್ನುವಂತ ಹೇಳಿದರೆ ಅರಣ್ಯ ಅನ್ನುವಂಥದ್ದು ನಮ್ಮ ಕಲ್ಪನೆ. ಒಟ್ಟು ಈ ದೇಶದ ಒಂದು ಆಸ್ತಿಯನ್ನು ನಮಗೆಲ್ಲರಿಗೂ ಭಾರಿ ಅಚ್ಚುಕಟ್ಟಾಗಿ ಒಂದು ಕ್ರಮಬದ್ಧವಾಗಿ ನಮಗೆ ತೋರಿಸುವಂಥ ವ್ಯವಸ್ಥೆಯನ್ನು ರಕ್ಷಿತ್ ರೈ ಮಾಡಿದ್ದಾನೆ. ಒಟ್ಟಿಗೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಕಾಂತಾರ ಸಿನಿಮಾ ಯಾವ ರೀತಿ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ, ಅದೇ ರೀತಿ ಇದು ಹೆಸರುವಾಸಿ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ನನಗಿದೆ. ಭಾರಿ ಒಂಜಿ ವಿಶೇಷ ಪಿಕ್ಚರ್, ನೈಜ ಅಭಿನಯ, ಒಂಜಿ ಸೀನರಿ, ಪ್ರತಿ ಒಂಜಿ ಆ್ಯಕ್ಟರ್ನೆಲ್ಲ ಒಂಜಿ ಎಡ್ಡ ಆ್ಯಕ್ಟಿಂಗ್
ಖಂಡಿತ ಇಂದು ಸಕ್ಸಸ್ ಪಿಕ್ಚರ್ ಯುವದಿನ ಬಲಿಪುಣಂಚಿನ ಒಂಜಿ ಪಿಕ್ಚರ್ ಅಂದು ಶುಭವಾಡಂದು ಕೇಳು. ತುಳುನಾಡದ ಒಂಜಿ ಡಿಫರೆಂಟ್ ಪಿಕ್ಚರ್ ಮಾತ ಫ್ಯಾಮಿಲಿ ಸೇರ್ತು ಒಂಜಿ ತೂಪು ಒಂಜಿ ನೆಡ್ಡ ಪಿಕ್ಚರ್ ಒಂಜಿ ಡಿಫರೆನ್ಸ್ ಅಲ್ಲಿದ ಪಿಕ್ಚರ್ ಬಾರಿ ಒಂಜಿ ಕಾಡಿಡು ಒಂಜಿ ಹಳ್ಳಿ ದಾಖಲನ ದೆತ್ತಿನಂಚಿನ ಪಿಕ್ಚರ್ ಎಡ್ಡ ರೀತಿ ನಡತ್ತು ಪೊರ್ಲಾತು ಭಾಳ ಚೆನ್ನಾಗಿದೆ, ಒಳ್ಳೆ ಮೂವಿ. ಅದರ ಜೊತೆ ಒಂದು ಮಧ್ಯಮ ವರ್ಗದವರು ಒಂದು ತಂದೆ ಜವಾಬ್ದಾರಿ ಸ್ಥಾನದಲ್ಲಿ ಇಲ್ಲೇ ಇದ್ದರೆ ಆ ಮಕ್ಕಳು ಪಡುವಂಥ ಕಷ್ಟವನ್ನೆಲ್ಲ ಅದರಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ಅದರ ಹಿರಿಯವಳಾಗಿ ಅವಳು ತನ್ನ ಸಮಾಜದಲ್ಲಿ ಯಾವ ಥರ ಇರಬೇಕೆಂಬ ಬಗ್ಗೆ ಕೂಡ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಆ ಫಿಲ್ಮನ್ನು ಕೂಡ ಆ್ಯಕ್ಟ್ ಮಾಡಿದವರು ಕೂಡ ಒಬ್ಬರಿಂದ ಒಬ್ಬರು ಸೂಪರ್ ಆಗಿ ಮಾಡಿದ್ದಾರೆ. ನಮಸ್ತೆ. ತುಂಬಾ ಚೆಂದಾಗಿ ಮೂಡಿ ಬಂದಿದೆ. ಜಂಗಲ್ ಮಂಗಲ್ ಅನ್ನುವಂಥದ್ದು ಒಂದು ಹೊಸ ಟೈಟಲ್ ಅನ್ನು ಕೊಟ್ಟಿದ್ದಾರೆ. ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ನಮಗೆ ಸಂತೋಷ ಏನಂತಂದ್ರೆ ಕಳೆದ ಪಿಲಿಗೊಪ್ಪು ಸೀಸನ್ನಲ್ಲಿ ಆ ಸಂದರ್ಭದಲ್ಲಿ ಫಸ್ಟ್ ಪೋಸ್ಟರ್ ಅನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಬಿಡುಗಡೆ ಮಾಡಿದ್ರು. ಹಾಗಾಗಿ ಇದೊಂದು ಒಳ್ಳೆ ಚಿತ್ರವಾಗಿ ಮೂಡಿ ಬಂದಿದೆ. ಒಂದು ದೊಡ್ಡ ಒಂದು ಟೀಮ್ ವರ್ಕ್ ಆಗಿ ಶ್ರಮವನ್ನು ಪಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಬೇಕು, ಈ ಚಿತ್ರವನ್ನು ಯಶಸ್ವಿ ಮಾಡಬೇಕೆಂಬ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡ್ತೇನೆ. ಸಿನಿಮಾದಲ್ಲಿ ಹೊಸತನ ಏನು ಬೇಕು ಅದನ್ನು ಇವರು ಕೊಟ್ಟಿದ್ದಾರೆ, ಅಕ್ಷಿತ್ ಶೆಟ್ಟಿ ಅವರ ಟೀಮ್ ಕೊಟ್ಟಿದೆ. ನನಗೆ ಇಡೀ ಫ್ಯಾಮಿಲಿ ಬಂದು ನೋಡುವಂಥ ಸಿನಿಮಾ ಅಥವಾ ಯಾವುದೇ ಒಂದು ಎಷ್ಟು ಹಾಸ್ಯ ಎಷ್ಟು ಬೇಕು, ಎಷ್ಟು ಸ್ಟೋರಿ ಬೇಕು ಅದನ್ನು ಇಟ್ಟುಕೊಂಡು ನೋಡ್ಬೋದು. 100ಕ್ಕೆ 100 ಒಂದು ಕರಾವಳಿಯ ಹುಡುಗರು ಕನ್ನಡ ಇಂಡಸ್ಟ್ರಿಗೆ ಹೋಗ್ತಾ ಇದ್ದಾರೆ. 100ಕ್ಕೆ 100 ಅಲ್ಲಿ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರು ಕೂಡ ಭವಿಷ್ಯದಲ್ಲಿ ಒಂದು ಸಿನಿಮಾದಲ್ಲಿ ಆಳ್ತಾರೆ ಅಂತ 100ಕ್ಕೆ 100 ಭಾರಿ ಸಮಂಜಸವಾದಂತಹ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೇವೆ. ನಾನು ಸಿನಿಮಾ ನೋಡೋದನ್ನು ಬಿಟ್ಟು ಎಷ್ಟೋ ವರ್ಷಗಳಾಯಿತು. ಆದರೆ ಇವತ್ತಿನ ಈ ದಿನಮಾನಗಳಲ್ಲಿ ಹೊಸ ರೀತಿಯಲ್ಲಿ ಈ ಒಂದು ಪಿಕ್ಚರ್ ಬಂದಿದೆ. ಭಾಳ ಖುಷಿಯಾಯಿತು. ಜಂಗಲ್ ಮಂಗಲನ್ನು ನಾನು ಏನೋ ಅಂತ ತಿಳ್ಕೊಂಡು ಬಂದಿದ್ದೆ, ಆದರೆ ಇಲ್ಲಿ ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಮತ್ತು ಇವತ್ತಿನ ಈ ಪೀಳಿಗೆ ಎಲ್ಲರೂ ಮಕ್ಕಳಿಂದ ಹಿಡಿದು ವಯಸ್ಸಾದರವರೆಗೂ ಎಲ್ಲರೂ ಭಾಳ ಶ್ರದ್ಧೆಯಿಂದ ನೋಡುವಂಥ ಒಂದು ಸಿನಿಮಾ ಕಥೆ ಇದರಲ್ಲಿದೆ. ಎಲ್ಲರೂ ನೋಡಿ ಸಂತೋಷ ಪಡಿ, ಸಮಾಜಕ್ಕೆ ಬೇಕಾದಂಥ ಮಹತ್ವದವಾದಂಥ ಮೆಸೇಜ್ ಇದರಲ್ಲಿದೆ ಅಂತ ಹೇಳುವಂಥ ಭಾವನೆಯಿಂದ ಉಳ್ಳಾಳ್ತಿ ಮತ್ತು ಮಾಲಿಂಗೇಶ್ವರ ಇವರ ಈ ಪ್ರಯತ್ನಕ್ಕೆ ಯಶಸ್ಸನ್ನು ಅನುಗ್ರಹಿಸಲಿದ್ದ ಬೇಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಭಾರಿ ಪೊರ್ಲುದ ಸಿನಿಮಾ ಕನ್ನಡ ಮೂವಿ. ಈ ಕನ್ನಡ ಮೂವಿಡ್ಲು ನಮ್ಮ ಊರ್ದಾಗಲ್ಲ ಈತ್ ಶೋಕದ ಮೂವಿ ದೆಪ್ಪೆರ ಆಪುಣ ಅನ್ಪುಣ ಒಂಜಿ ಪ್ರಶ್ನೆ ಇನಿ ಮೂಡ್ದು ಬರ್ತದೆ. ಯಾಂದಾಯ ಪಂಡ ಸಾಧಾರಣವಾದ ಮೂಳು ರಿಲೀಸ್ ಆಪುನಾಗಲ್ಲ ಯಾನ್ ಇಪ್ಪೆ ಯಾನ್ ಐನ ಬಗ್ಗೆ ಒಂದು ಎಡ್ಡೆ ಪಾತಿರುವೆ ಅವು ಏಪಲ್ಲ ಕಾಮನ್ ಮಾತೆಲ್ಲ ಪುಗಾರ ನೈಟ್ದಲ್ಲ ಪ್ರಶ್ನೆ ಇಜ್ಜಿ ಆಂಡ ಇನಿ ಪರ್ಟಿಕ್ಯುಲರ್ಲಿ ಸುಮಾರು 1.5 ಗಂಟೆದ ಈ ಸಿನಿಮಾ ಒಂಜಿ ಅದ್ಭುತ ರೀತಿಯಲ್ಲಿ ಮೂಡ್ದು ಬರ್ತದೆ. ಐನ ಎಂಡ ಆಪುನ ಟೈಮ್ಗನಾಗ ಇಡೀ ಸ್ಟೋರಿ ಒಂಜಿ ಹೊಸ ನಮನೆ ಐದು ಬುಕ್ಕ ಐತ ಫೋಟೋಗ್ರಾಫಿ ಇಪ್ಪು, ಮ್ಯೂಸಿಕ್ ಇಪ್ಪು, ಡೈರೆಕ್ಷನ್ ಇಪ್ಪು, ಆ್ಯಕ್ಟಿಂಗ್ ಇಪ್ಪು, ಪ್ರತಿ ಒಂಜೆಟ್ಲ ಒಂಜಿ ವಿಭಿನ್ನತೆ ಇತ್ತು. ಇನ್ನು ಕನ್ನಡ ಸಿನಿಮಾ ಮಲ್ಲಮಲ್ಲ ಮಟ್ಟದ ಮಲ್ಪನಾಗ್ಲಿಕ್ಕೆ ದಾಲ ಕಡಿಮೆ ಆವಂದ ರೀತಿಡು ಈ ಒಂಜಿ ಕನ್ನಡ ಸಿನಿಮಾ ಭಾರಿ ಪೊರ್ಲುಡು ಮೂಡುದು ಬರ್ತಂಡು. ಸುರುಕು ಐತ ಉದ್ಘಾಟನೆ ಆಪ್ನ ಪೊರ್ತುಡು ಎಂಕ ದಾದ ಪಣೀರ ಗೊತ್ತಿಜ್ಜಾಂಡು ಆಂಡ ಇನ್ನು ಫಿಲ್ಮ್ ತೂದಾದ ಯಾನು ಮಸ್ತ್ ಖುಷಿ ಪಡೆ ಮಾತೆರೆಗ್ಲ ಒಂಜಿ ಖುಷಿ ಆತನು. ಇದನ್ನ ನೆಂಕ್ಲೆಲ್ಲ ತಪ್ಪು ನಾಡುವ ಅವು ಒಂಜಿ ತಪ್ಪು ಒಂದೊಂಜಿ ತಪ್ಪು ಅಂಚ ಉಂಡು ಇಂಚ ಉಂಡು ಇದು ಹೂ ತಪ್ಪು ನಾಡಿರಲ್ಲ ಇದ್ದಾನೆ ಫುಲ್ 100% ಕರೆಕ್ಟ್ ಇತ್ತು ಅನ್ಪಣ ಒಂಜಿ ಅಂಚ ಅಂಜಿ ಭಾರಿ ಪೊರ್ಲುದ ಸಿನಿಮಾ ಭಾರಿ ಖುಷಿ ಆಂಡ್ ಖಂಡಿತವಾದ ಭಾರಿ ದಿನ ಈ ಒಂಜಿ ಸಿನಿಮಾ ನಡಪುನು ಅನ್ಪಣ ವಿಶ್ವಾಸ ಎಂಕೊಂಡು ದೇವರಾಗ್ಲೇ ಗೆಡ್ಡೆ ಮಾಡಿ ಏನಂದಿಟ್ಟು ಈ ಜಂಗಲ್ ಮಂಗಲ್ ಮೂವಿಟ್ಟು ಪೊಲೀಸ್ ಅಧಿಕಾರಿ ಅಂತ ಏನೇ ಆ್ಯಕ್ಟ್ ಬಂತಾನೆ ಅಂಚದು ಭಾರಿ ಖುಷಿ ಉಂಟು ಎಂಕ್ಲಿಗೆ ಜನಟಂದಿನ ಆ್ಯಕ್ಟ್ ಆತ ಅಂದಿನ ಮನ್ಪುಣ ಟೈಮಟ್ಲ ಭಾರಿ ಎಂಕ್ಲಿಗೆ ಸಪೋರ್ಟ್ ದಿಕ್ಕಂಡು ಬುಕ್ ಅಲ್ಪ ಲೋಕಲ್ ಮಡಪಾಡಿದ ಮಾಂತಿರ್ಲ ಎಂಕ್ಲಿಗೆ ಸಪೋರ್ಟ್ ಮಾಡ್ತೀರು. ಇಂದು ಏನ ಆ್ಯಕ್ಟ್ ಬಂದಿನ 2ನೇ ಮೂವಿ ಫಸ್ಟ್ ದೂರದರ್ಶನ ಆಯ್ತೊಟ್ಟಕ್ಕೋ ಇಂದು ಜಂಗಲ್ ಮಂಗಲ್ ನೆಟ್ ದಾಯ್ತಂಡ ಹೀರೋ ಇಪ್ಪು ಹೀರೋಯಿನ್ ಇಪ್ಪು ಆತನ ಮಡಪಾಡಿದ ಮಾತಿರ್ಲ ಇಂಕ್ಲೆ ಒಂಜೇ ಇಲ್ಲ ಅಲ್ದ ಲೆಕ್ಕ ಇತ್ತದ ಸಪೋರ್ಟ್ ಮಾಡ್ತೀರ. ಅವೇ ಅಲ್ಪ ನೆಟ್ವರ್ಕ್ ಇಜ್ಜಿಲ್ಲ, ಅವೇ ಒಣಸದ ವ್ಯವಸ್ಥೆ ಅಂದಿಕ್ಕೆ ಪೂರ ಭಾರಿ ವ್ಯವಸ್ಥೆ ಮಾಡ್ತದೆ, ಭಾರಿ ಮಾಡ್ತೀರಿ. ಆಯ್ತೊಟ್ಟಿಗೆ ಮೂವಿತ ಬಗ್ಗೆ ದಾಯ್ದ ಮಾಡ್ಕೊಂಡ ನಮ್ಮ ದಕ್ಷಿಣ ಕನ್ನಡದ ಲೋಕಲ್ ಲ್ಯಾಂಗ್ವೇಜ್
ತುಳು ಕನ್ನಡ ಮಿಕ್ಸ್ ಬರ್ಪುನಂಚಿನ ಕಾಮನ್ ಆತಿತ್ತನ ಲ್ಯಾಂಗ್ವೇಜ್ ಮಂತದ್ದು ಅವೇ ಕ್ಲೈಮ್ಯಾಕ್ಸ್ ಆ ಲಾಸ್ಟ್ ಮೂಮೆಂಟ್ ಆ ಗನ್ನತ ಒಂಜಿ ಪಾಯಿಂಟ್ ಕ್ಲೈಮ್ಯಾಕ್ಸ್ ಆದ ಬರ್ತನ ಭಾರಿ ಶೋಕ್ ಆದ ಬರ್ತದೆ ನೆಕ್ ಮಾಂತೆರ್ಲ ಸಪೋರ್ಟ್ ಮಲ್ಪೋಡು ಅವತ್ತೊಂದು ಆ್ಯಕ್ಟರ್ನ ಹಾಕ್ಲಿಕ್ಕಿಲ್ಲ ಜೂನಿಯರ್ ಆ್ಯಕ್ಟರ್ಸ್ನ ಹಾಕ್ಲಿಕ್ಕಿಲ್ಲ ಸಪೋರ್ಟ್ ಮಲ್ತದ್ದು ಈ ಮೂವಿನ ಯಶಸ್ವಿ ಮನ್ಪೊಡೋದು ಮಾಂತೆರ್ನ ಪರವಾತಕ್ಕೆ ಇನ್ನೊಂದಿಲ್ಲ. ಜಂಗಲ್ ಮಂಗಲ್ ಸಿನಿಮಾಗೆ ಆಕ್ಷನ್ ಕಟ್ಟನ್ನ ಹೇಳಿರುವಂತಹ ರಕ್ಷಿತ್ ಅವರ ತಂದೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್, ಹೇಗಿತ್ತು ಸರ್ ಮಗನ ಸಿನಿಮಾ? ಖುಷಿ ಆಯಿತು. ಒಂದು ತುಂಬ ಕಷ್ಟದಲ್ಲಿ ಮಾಡಿದ್ದು ನನಗೆ ಅದು ಅದೇ ಎಲ್ಲ ನೋಡಿ ಖುಷಿ ಆಯಿತು ನನಗೆ. ಹೌದೌದು ಅಂದರೆ ಶ್ರಮ ತುಂಬ ಪಟ್ಟಿದ್ದಾನೆ ಅವ, ಅದಕ್ಕೆ ಆದ ಕಾರಣ ನಮಗೆ ಅವನ ಅಮ್ಮನಿಗೆ ಸಹ ಭಾರಿ ಖುಷಿ ಅದು. ಒಂದು 4-5 ವರ್ಷ ಆಯಿತು. 4-5 ವರ್ಷದಿಂದ ಅವನಿಗೆ ಅದು ಫಿಲ್ಮ್ ಮಾಡಬೇಕಂತೇಳಿ ಅವ ಕಲಿತಾನೆ ಅಂತೇಳಿ ಓದು ಅವನಿಗೆ ಇದ್ದೇ ಫಿಲ್ಮ್ ಇದ್ದೇ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ ತುಂಬ. ನಾನೇ ಒಂದು ಸ್ವಂತ ಮಾಡಬೇಕು ಅಂತ ಅವನಿಗೆ ಇದು ಇಂಟ್ರೆಸ್ಟ್ ಇತ್ತು, ಹಾಗೆ ಅದೊಂದು ಇದು ಮಾಡಿದ್ದಾರೆ. ನಮ್ಮ ವಾಹಿನಿಯ ಮೂಲಕ ಮಗನಿಗೆ ಏನು ಹೇಳ್ತೀರಾ ಅಂತ, ಇಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಸಿನಿಮಾವನ್ನ ಥಿಯೇಟರ್ಗೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಾ ಅಂತ ಮಗನಿಗೆ? ಅದು ನಾನು ಅದೇ ಖುಷಿ ಆಯ್ತು ಅಂತ ನನಗೆ, ಮಗನಿಗೆ ಅದೇ ನಾನು ತುಂಬ ಇದಾಗ್ತೇನೆ ಅಂತ ಥ್ಯಾಂಕ್ಸ್ ಹೇಳ್ತೇನೆ ಅಷ್ಟೇ. ರಕ್ಷಿತ್ ಅವರ ತಾಯಿ ಇದ್ದಾರೆ, ಸಿನಿಮಾವನ್ನ ನೋಡಿ ಬಂದಿದ್ದಾರೆ, ಹೇಗಿದೆ ಅಂತ ಕೇಳಬೇಕು. ನಮಸ್ತೆ ಅಮ್ಮ, ಎಂಚಿತ್ತಡೆ ಸಿನಿಮಾ? ಶೋಕ್ ಇತ್ತು ಇಷ್ಟ. ಮಗೆ ಪ್ರತಿಯೊಂದು ಹಂತಡ್ಲ ಇರಡ ಪನೊಂದಿತ್ತದು ಬೇರೆ ಸಿನಿಮಾ ಮಂತೊಂದುಲ್ಲ ಅಮ್ಮ ಇಂಚ ನೀನಿ ಮಲ್ಲ ಥಿಯೇಟರ್ ಆಡುತ್ತು ನಾಗ ಏತು ಖುಷಿ ಆಂಡ್ ಮಸ್ತ್ ಖುಷಿ ಆಂಡ್ ಅವುಪಂಡ ಯಾನೊಂಜಿ ಶಿಕ್ಷಕಿ ಆದ ಎಂಕಲೆಗೆ ಒಂಜಿ ಕಲ್ತೊಂದು ಬರ್ತೇನೆ ಪಂಡ ಜೋಕುಲು ಒಯ್ಕು ಪೋಪೆರೆ ಇಕ್ ನಮ್ಮ ಸಪೋರ್ಟ್ ಮಲ್ಪಡೊಂದು. ಸೊ ಅಂಚದು ಯಾಲ್ನಂಚನೆ ಐ ಪೋಪುನಕ್ಕೆ ಸಪೋರ್ಟ್ ಮಲ್ತೆ ಆಂಡಲ ಉಲೈಡ್ದೊಂಜಿ ಭಯ ಇತ್ತಂಡು. ಫಿಲ್ಮ್ ಇಂಡಸ್ಟ್ರಿ ಪಂಡ ಸುಲಭ ಇಜ್ಜಿ ದಾನೆ ಅಪ್ಪುಂಡ ಗೆಲ್ಪುಂಡ ಇಜ್ಜ ಪನ್ಪುನ ಒಂಜಿ ಭಯ ಸಹಾಯ ಜೋದು ಉಲೈ ಇತ್ತಂಡು ಉಲೈಡ್ದು ಅಂಡ ಇನಿ ಜನಕ್ಕುಲ್ಲ ಸಪೋರ್ಟ್ ತೋದು ಮಸ್ತ್ ಖುಷಿ ಆಗ. ಬುಕ್ಕ ಈ ಜಿತಿಕ್ ಜಯ ಬಿಸಿ ಇಲ್ಲ ಅಲ್ಪ ಮಾತೆಲ್ಲ ಎನ್ನ ಮಗನ ಫಿಲ್ಮ್ ಮಗನ ಕಥೆಗಾರಲ್ಲ ಆಯನೆ ಡೈರೆಕ್ಷನ್ ಮಲ್ತನೆಲ್ಲ ಆಯನೆ ಬುಕ್ಕೊಂಜಿ ಪಂಡ ఆయన ఫ్రెండ్స్ సపోర్ట్ మాత్రం సపోర్టుడు ఇని ఆయన ಕನಸು ನನಸು ಮಲ್ತೊಂಡೆ ಅಂಚದು ಮಾತಿರೆಗ್ಲ ಯಾನು ಥ್ಯಾಂಕ್ಸ್ ಪಂಡೊಂದು ఆయన ಒಂಜಿ ಏಳಿಗೆಗೆ ಏರೇರೆ ಪೂರ ಹೆಲ್ಪ್ ಮಲ್ತೆರ ಮಾತಿರೆಗ್ಲ ಬುಕ್ಕೊರೆ ಥ್ಯಾಂಕ್ಸ್ ಪಂಡೋದಲ್ಲೇ. ಥ್ಯಾಂಕ್ ಯು. ನಿವೃತ್ತ ASI ಆಗಿರುವಂತಹ ದೇವಿದಾಸ್ ಸರ್ ಇದ್ದಾರೆ. ನಾವು ಸಿನಿಮಾದಲ್ಲಿ ಮಂತ್ರವಾದಿಯ ಪಾತ್ರವನ್ನ ಒಂದು ನೋಡ್ತೀವಿ, ಅದರಲ್ಲಿ ಅಸಿಸ್ಟೆಂಟ್ ಆಗಿದ್ದಾರಲ್ಲ ಅವರ ತಂದೆ ಇವರು ಮಾತಾಡಬೇಕು. ಮಗನ ಆಕ್ಟಿಂಗ್ ಯಾವ ರೀತಿ ಆಗಿತ್ತು, ಜಂಗಲ್ ಮಂಗಲ್ ಸಿನಿಮಾ ಹೇಗಿತ್ತು ಅಂತ ಕೇಳಬೇಕು. ನಮಸ್ತೆ ಸರ್. ನಮಸ್ಕಾರ. ಸರ್ ಸಿನಿಮಾ ಚೆನ್ನಾಗಿತ್ತು. ಮಗನ ಪಾತ್ರ ಹೇಗಿತ್ತು? ಸುಮಾರಾಗಿ ಅದಕ್ಕೆ ಬೇಗ ಎಷ್ಟು ಬೇಕು ಅಷ್ಟಕ್ಕೆ ಮಾಡಿದ್ದಾನೆ. ಚೆನ್ನಾಗಿತ್ತು. ಎಲ್ಲ ಶೂಟಿಂಗ್ ಕಾರ್ಯಕ್ರಮ ಎಲ್ಲ ನಮ್ಮ ಗ್ರಾಮದಲ್ಲೇ ಆಗಿದ್ದು. ನಮ್ಮ ಊರಿನ ಆಸುಪಾಸಿನಲ್ಲಿ ನಮ್ಮ ಊರಿನ ಜನರು, ನೆರೆಕೆರೆಯವರು ಮತ್ತು ನಮ್ಮ ಗ್ರಾಮದ ಹೆಸರು ಕೂಡ ಬಂತು ಅನ್ನುವಂಥ ಒಂದು ಸಂತೋಷ ಇದೆ ನಮಗೆ ನಮ್ಮ ಗ್ರಾಮದ ಹೆಸರಲ್ಲಿ. ಹಾಗೆ ನಾವು ಈ ಚಿತ್ರ ಚೆನ್ನಾಗಿ ನಡೀಲಿ, ಅಭಿವೃದ್ಧಿ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಮಿಲನ್ ಅವರಿದ್ದಾರೆ. ಜಂಗಲ್ ಮಂಗಲ್ ಸಿನಿಮಾದಲ್ಲಿ ಎಷ್ಟೊಂದು ಚೆನ್ನಾಗಿರುವಂಥ ನೇಚರ್ ನೀವು ನೋಡಬೇಕು ಅಂತ ಹೇಳಿದ್ರೆ ಇವರ ಪಾತ್ರ ಕೂಡ ಇರೋವಂಥದ್ದು. ಯಾಕೆ ಅನ್ನೋದನ್ನು ಅವರಲ್ಲಿ ಮಾತಾಡ್ತಾನೆ ನಾನು ಹೇಳ್ತೀನಿ. ನಮಸ್ತೆ ಸರ್. ಸೂಪರ್ ಆಗಿ ಮೂಡಿ ಬಂದಿರುವಂಥದ್ದು ಜಂಗಲ್ ಮಂಗಲ್ ಸಿನಿಮಾ, ನಿಮ್ಮದು ಕೂಡ ಒಂದು ಪಾತ್ರ ಇದೆ ಸರ್. ಅದರ ಜೊತೆಗೇನೆ ನಾನು ನಿಮ್ಮ ಟೀಮ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು ಆ ಒಂದು ಸೂಪರ್ ಆಗಿರುವಂಥ ನೇಚರ್ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಕಾರಣಕರ್ತರು ಮಿಲನ್ ಅಂತ. ಏನು ಹೇಳ್ತೀರಾ ಸರ್ ಸಿನಿಮಾದ ಬಗ್ಗೆ? ಹೌದು, ಆ್ಯಕ್ಚುಲಿ ಡೈರೆಕ್ಟ್ರು ನಮ್ಮ ಆತ್ಮೀಯ ಮಿತ್ರರು. ಹಾಗೆ ಅವರದ್ದು ಕತೆ ತಯಾರಾದ ಮೇಲೆ ನಮ್ಮ ಹತ್ರ ಮಾತಾಡಿದ್ರು, ನಿಮಗೆ ಕತೆ ಇದೆ, ಅದಕ್ಕೆ ಬೇಕಾದಂಥ ಜಾಗ ಬೇಕು. ಅವರು ಆ್ಯಕ್ಚುಲಿ ಅವ್ರದ್ದು ಪ್ಲ್ಯಾನ್ ಇದ್ದದೆ ಅಂಥ ಜಾಗ. ಸೊ ಅವರಿಗೆ ಬೇಕಾದಾಗೆ ಅದು ಬೇಕಾದಂಥ ಜಾಗ ಸಿಕ್ಕಿದೆ. ಸೊ ಲೊಕೇಶನ್ ತುಂಬ ಚೆನ್ನಾಗಿರುವಂಥ ಲೊಕೇಶನ್, ಒಂದು ಪ್ರಕೃತಿಯೊಂದಿಗೆ ಇರುವಂಥ ಒಂದು ಊರು ಅದು. ಸೊ ಅವರು ಕೂಡ ಊರಿನವರು ಕೂಡ ಪ್ರಕೃತಿಯನ್ನು ಪ್ರೀತಿಸಿಕೊಂಡು ಪ್ರಕೃತಿಯನ್ನು ಬೆಳೆಸ್ಕೊಂಡೇ ಇರುವಂಥ ಊರು. ಸೊ ಅಲ್ಲಿ ಈ ಒಂದು ಚಿತ್ರತಂಡ ಕೂಡ ಊರಿನವ್ರ ಜೊತೆಗೆ ಹೊಂದಾಣಿಕೆಯಿಂದ ಅಷ್ಟು ಒಳ್ಳೆಯ ಒಂದು ಚಿತ್ರತಂಡ ಕೂಡ ಆಗಿತ್ತು. ಎಲ್ಲರ ಜೊತೆ ಹೊಂದಾಣಿಕೆಯಿಂದ ನಡೆದುಕೊಂಡಿದ್ದಾರೆ. ಮತ್ತು
ಇನ್ನು ಊರಿನವರು ಕೂಡ ಅಷ್ಟೇ, ಊರಿನವರ ಸಹಕಾರ ತುಂಬ ಮುಖ್ಯ ಅಂತ ಹೇಳ್ಬೋದು. ಆ ಒಂದು ಊರನ್ನು ಆ ರೀತಿ ಇಟ್ಟುಕೊಂಡಿದ್ದಾರೆ. ಸೊ ನಮ್ಮದೇ ಊರದು. ಸೊ ಎಲ್ಲರದ್ದು ನಮ್ಮ ಊರಿನ ಗ್ರಾಮಸ್ಥರಿಗೆ ಈ ಒಂದು ಸಂದರ್ಭದಲ್ಲಿ ಚಿತ್ರತಂಡ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೂ ಹೇಳಬೇಕು ಅಂತಿದ್ದರೆ ಊರಿನ ಎಲ್ಲ ಗಣ್ಯರು, ಈಗ ನಮಗೆ ಆ ಒಂದು ಏನು ಕಾಡು ಫಾರೆಸ್ಟ್ ಏರಿಯಾದಲ್ಲಿ ನಾವು ಶೂಟ್ ಮಾಡಿರುವಂಥದ್ದು. ಸೊ ಅಲ್ಲಿ ನಮಗೆ ಅನುಮತಿಯನ್ನು ಸಿಗಲಿಕ್ಕೆ ಕೂಡ ಸುಮಾರಷ್ಟು ಕೆಲಸ ಮಾಡಿದ್ದಾರೆ. ಸೊ ಆ ಡಿಪಾರ್ಟ್ಮೆಂಟ್ನವರಿಗೂ ಅರಣ್ಯ ಇಲಾಖೆಯವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅವರ ಸಹಕಾರ ಕೂಡ ಮುಖ್ಯ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅಷ್ಟು ಸುಲಭದಲ್ಲಿ ನಾವು ಅಲ್ಲಿ ಶೂಟ್ ಮಾಡಲಿಕ್ಕೆ ಇಲ್ಲಾದರೆ ಕಷ್ಟ ಆಗ್ತಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುತ್ತೂರಿನ ಮುತ್ತು ಧನರಾಜ್ ಆಚಾರ್ಯ ಕೂಡ ಜಂಗಲ್ ಮಂಗಲ್ ಸಿನಿಮಾವನ್ನ ನೋಡಿ ಬಂದಿದ್ದಾರೆ. ಇವರು ಕೂಡ ಒಂದಿಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂತ ಎಕ್ಸ್ಪೀರಿಯನ್ಸ್ ಹೊಂದಿದ್ದಾರೆ. ಇವಾಗ ಅವರ ಚಡ್ಡಿ ಜೋಸ್ತ್ ಡೈರೆಕ್ಟ್ ಮಾಡಿರುವಂತ ಫಿಲಮ್, ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದವರು ಒಂದೇ. ಓ ತೂಲೆ ನಂಚಿ ತೂಲೆ ಫ್ರೆಂಡ್ ಇನ್ನು ನಿಜವಾಯಿನ ಫ್ರೆಂಡ್ ಅಂತದೆ. ನನ್ನ ಗೆಳೆಯ, ನನ್ನ ದೋಸ್ತ ರಕ್ಷಿತ್, ಕಾಲೇಜ್ ಟೈಮಲ್ಲಿ ಇವನು ಈ ರೀತಿಯ ಮೂವಿ ಮಾಡ್ತಾನ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಲಿಲ್ಲ. ಜಂಗಲ್ ಮಂಗಲ್ ಟ್ರೈಲರ್ ನೋಡಬೇಕಾದ್ರೆ ಅನಿಸ್ತಿತ್ತು, ಒಂದು ಹುಡುಗ ಹುಡುಗಿ ಕಾಡಿಗೆ ಹೋಗೋದು, ಊರಿನವರು ಬಂದು ಯಾರೋ ಇಲ್ಲೇನೋ ನಡೀತಿದೆ ಸಿಚುವೇಶನ್ ಅನ್ನೋ ಥರ ಕತೆ ಅದರ ಹಿಂದೆ ನಡೀತದೆ ಅಂತ. ಆ ಟ್ರೈಲರ್ ನೋಡಿದಾಗ ಇವನದ್ದೇ ಒಂದು ಲೈಫ್ ಸ್ಟೋರಿ ಇರ್ಬೋದು ಅನ್ನೋ ಥರ ಅಂದ್ಕೊಂಡೆ. ಇಲ್ಲ, ಇಟ್ ಈಸ್ ಇನ್ಸ್ಪೈರ್ಡ್ ಬೈ ಧನ್ರಾಜ್. ಇದು ಆಕ್ಚುಲಿ ಧನ್ರಾಜ್ ಮತ್ತೆ ನಾನು ಒಂದೇ ಬ್ಯಾಚ್ಮೇಟ್ಸ್ ನಾವು. ಬಟ್ NSS ಅಲ್ಲಿ ಒಟ್ಟಿಗೆ ನಾಟಕ ಮಾಡ್ಕೊಂಡು ಬರ್ತಿದ್ವಿ. ಅವಾಗ ಆಕ್ಚುಲಿ ಇವನು ಸ್ಟಾರ್, ಅವಾಗಲೇ ಸ್ಟಾರ್ ಇವನು. ಸೊ ನಾವೆಲ್ಲ ಇವರನ್ನು ನೋಡಿ ಸ್ವಲ್ಪ ಕಲ್ತಿರೋದು ಆರ್ಟ್ ಬಗ್ಗೆ. ಇಲ್ಲ, ನನಗೆ ರಕ್ಷಿತ್ ಹೆಂಗೆ ಅಂದರೆ, ನಾವು ನಮ್ಮ ಸರ್ ಜೊತೆನೂ ಮಾತಾಡ್ತಿದ್ವಿ, ಓಲಿತ್ತೆ ಮಾರೆ ಅಂತ. ಅಂದರೆ ತುಂಬ ಮಿರಾಕಲ್ ಅನಿಸ್ತು ಈ ಮೂವಿ ನೋಡಿದಾಗ. ಇಷ್ಟು ಕ್ರಿಯೇಟಿವ್ ಆಗಿ ಇಷ್ಟು ಮೂವಿನ ಈ ರೀತಿ ಅಂದರೆ ಒಂದು ಆಡಿಯನ್ಸು ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಎಂಗೇಜಿಂಗ್ ಆಗಿ ಮೂವಿ ನೋಡಬೇಕು ಅಂದರೆ ಅದೊಂದು ದೊಡ್ಡ ಸಾಧನೆ. ಸರಿ, ಮೂವಿ ಮಾಡೋದು ಈಸಿ, ಆದರೆ ಮೂವಿನ ಜನ ನೋಡೋ ಥರ ಮಾಡಬೇಕಲ್ಲ, ಅದು ತುಂಬ ಕಷ್ಟ. ಆ ವಿಷಯದಲ್ಲಿ ನನ್ನ ಗೆಳೆಯ ಗೆದ್ದಿದ್ದಾನೆ. ನಂಗೆ ತುಂಬ ಪ್ರೌಡ್ ಅನಿಸ್ತಿದೆ ರಕ್ಷಿತ್ ಬಗ್ಗೆ. ಒಂದು ಸಿನಿಮಾ ಮಾಡೋದ್ರ ಹಿಂದೆ ತುಂಬ ಕಷ್ಟಪಟ್ಟಿದ್ದಾನೆ. ಪ್ರತಿ ಸಲ ಕಾಲ್ ಮಾಡಿದಾಗ ಸಿನಿಮಾ ಮಾಡ್ತಿದ್ದೇನೆ ಅಂತ ಎಷ್ಟೋ ಜನ ಮಾಡಬೇಕಾದ್ರೆ ಹೇಳೋರು, ನಗೋರು. ಬಟ್ ಅವರಿಗೆಲ್ಲರಿಗೂ ಇವರಿಗೆ ಉತ್ತರ ಆಗಿ ಇವತ್ತು ಸಿನಿಮಾ ಮಾಡಿರೋದು ನೋಡಿದರೆ ಗೊತ್ತಾಗತ್ತೆ. ಖುಷಿ ಆಯಿತು. ಜಂಗಲ್ ನಾನು ಅವರದ್ದು ಬಜೆಟ್ ಭಯಂಕರ ಇತ್ತು, ನಮಗೆ ಅಪ್ರೋಚ್ ಆಗಲಿಲ್ಲ. ನಮ್ಮ ಬಜೆಟ್ ಸುಳ್ಳು ನಾನು ಡೈರೆಕ್ಟಾಗಿ ನಾಚಿಕೆ ಬಿಟ್ಟು ಕೇಳಿದ್ದೇನೆ, ಎಂಕಿದಾಲ ಕ್ಯಾರೆಕ್ಟರ್ ಇದ್ದ ಅಂತ. ಅದಕ್ಕೆ ಇವನು ಹೇಳಿದ ಮಾತು ಏನಂದರೆ, ನಿನಗೆ ಸೂಟ್ ಆಗುವ ಕ್ಯಾರೆಕ್ಟರ್ ಯಾವುದಿಲ್ಲ ಅಂತ ಅಂದ. ಹಾಗಾಗಿ ಈ ಮೂವಿಯಲ್ಲಿಲ್ಲ, ನೆಕ್ಸ್ಟ್ ಮೂವಿ ಬಂದಾಗ ಹೇಳ್ತೀನಿ ಅಂದ. ನೆಕ್ಸ್ಟ್ ಇನ್ನಷ್ಟು ಮೂವಿ ಮಾಡಲಿ, ಇನ್ನಷ್ಟು ನಮಗೆ ಅವಕಾಶ ಕೊಡಲಿ ಅಂತೇಳಿ. ಇಲ್ಲ ಆ್ಯಕ್ಚುಲಿ ಏನಂದರೆ, ಇಲ್ಲ ಟು ಬಿ ಫ್ರ್ಯಾಂಕ್ ಇವನು ನನ್ನ ಮೂವಿಯಲ್ಲಿ ಇದ್ದೇ ಇರ್ತಾನೆ. ಬಟ್ ಈ ಮೂವಿಯಲ್ಲಿ ಇವನಿಗೆ ಒಂದು ಆಗುವಂಥ ಕ್ಯಾರೆಕ್ಟರ್ ಇರಲಿಲ್ಲ ಒಂದು. ಇನ್ನೊಂದೇನಂದರೆ, ಇವಾಗ ನೆಕ್ಸ್ಟ್ ಮೂವಿಯಲ್ಲಿ ಭಾರಿ ಕಷ್ಟ. ಅಣ್ಣ ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಜಾಸ್ತಿ ಆಗಿದೆ ಅಣ್ಣ ಪೇಮೆಂಟ್. ಕ್ವಾಟ್ಲೆ ಕಿಚನಲ್ಲೂ ಇದ್ದಾರೆ. ಇನ್ನು ನಾವು ಎಫೋರ್ಟ್ ಮಾಡೋಕ್ಕಾದ್ರೆ ಒಂಚೂರು ಕಮ್ಮಿಗೆ ಬಂದರೆ ಮಾಡಿಸೋಲ್ಲ. ಫಸ್ಟ್ ಕೇಳದೇನೆ ಇದು ಕಷ್ಟ ಅದು ಕಷ್ಟ ಅಂದರೆ ಯಾರು ಬರೋದಿಲ್ಲ ಅಲ್ಲಿ. ಹೋಲ್ ಮೂವಿ ಮಸ್ತ್ ಎಂಗೇಜಿಂಗ್ ಆದುಂಡು. ಬೊಕ ಖುಷಿ ದಾದ ಪಂಡ ಮಾತ ಕ್ಯಾರೆಕ್ಟರ್ ಎಲ್ಲ ನ್ಯಾಚುರಲ್ ಆ್ಯಕ್ಟಿಂಗ್ ದಾಲ ಓವರ್ ಆಡಂಬರ ದಾಲ ಇಜ್ಜಿ ಮಾತ ಮೂವಿಡ್ ಒಂಜಿ ಕ್ಯಾರೆಕ್ಟರ್ಗೆ ಸ್ಪೆಷಲ್ ಅದು ಎಂಟ್ರಿ BGM ಪೂರ ಇಪ್ಪುಂಡು ಒಂದಂಚು ದಾಲ ಇಜ್ಜಿ ಫುಲ್ ನ್ಯಾಚುರಲ್. ಒಂಜಿ ಪೊಣ್ಣಗೆ ಪಿರೌಡು ಒಂಜಿ ಫ್ಯಾಮಿಲಿ ಇಪ್ಪುಂಡು. ಆ ಪೊಣ್ಣಗೆ ದಾದ ಪ್ರಾಬ್ಲಮ್ ಅಂಡ ಫ್ಯಾಮಿಲಿ ಎಂಚ ಕಾಪೇರು ಆಯ್ತೊಟ್ಟಿಗೆ ದಾದ ಮಿರಾಕಲ್ ಆಪುಂಡು. ಒಂಜಿ ಸಿಚುವೇಶನ್ ಮಾತ ಕೂಡ್ದು ಬಂದಾಗ ದಾದ ಪೂರ ಆವಲಿ ಪೂರ ಲಾಸ್ಟಿಗೆ ಹಬ್ಬ ಅಂತ ಪನ್ಪನೆಲ್ಲ ಕಾಪುಂಡು ಮೂವಿ. ಇಂಚಿನ ಪೂರ ಇನ್ಸಿಡೆಂಟ್ ತನಕ ಒಂಜೊಂಜಿ ಇನ್ಸಿಡೆಂಟ್ ಕನೆಕ್ಟ್ ಮನ್ಪುನ ರೀತಿ ಅಂಕ ಇಷ್ಟ ಅಂಡ. ಸ್ಕ್ರಿಪ್ಟ್ ಮಸ್ತ್ ಲಾಯ್ಕ್ ಇತ್ತು. ಆರೆ ಮಸ್ತ್ ಬಂಡ ಮಸ್ತ್ ಸಪೋರ್ಟಿವ್ ಆ್ಯಕ್ಟಿಂಗ್. ಹೀಗೆ ಮಾಡುದನು ಹೀಗೆ ಮಾಡಬೇಕು ದನು ಒಂದು ಎಲ್ಲ ಹನುಮಂತಗೂ ಇಪ್ಪನಾಗ ಆ್ಯಕ್ಟಿಂಗ್ ಕಲ್ಪಾದ್ ಕೊರೊಂದಿತ್ತಾರೆ ಫ್ರೀ ಇಪ್ಪನಾಗ ಶನಿವಾರ ಒಂಜಿ ದಿನ ಫ್ರೀ ಇಪ್ಪುಂಡು. ಅಪ್ಪಗ ಪೂರ ಎಂಕಲ ಹನುಮಂತಕ್ಲ ಒಂಜೊಂಜಿ ಕ್ಯಾರೆಕ್ಟರ್ ಕೊರ್ದು ಇಂಚೆ ಆ್ಯಕ್ಟಿಂಗ್ ಮನ್ಪಲೆ ಅಂತ ಪನ್ಪನೆಲ್ಲ ಕಾಣ
ಅವೇ ಒಂಜಿ ಸಿಗರೆಟ್ ಗತ್ತಡ್ ಬರ್ಪುನ ಸ್ಟೈಲ್ ಪೂರ ತೂನಾಗ ಮಂಜಣ್ಣೆ ಅಲ್ಪ ಮಂತೊಂದಿತ್ತಾರತ್ತ ಆ ಆ್ಯಕ್ಟಿಂಗ್ ಎಲ್ಲ ನೆನಪ ಹೊಂದಿತ್ತಾನೆ. ಆ್ಯಕ್ಟಿಂಗ್ದ ವಿಷಯ ಬಂದಾಗ ಉಗ್ರಂ ಮಂಜೆ ಆರ್ನ ಮೀರ್ ಸಾಯರ್ ಅಪ್ಜಿ ಪ್ರತಿಯೊಂದು ಸೀನ್ ಆರು ಮಸ್ತ್ ಎಡ್ಡೆ ರೀತಿಯ ಕ್ಯಾರಿ ಮಂತೊಂದಿತ್ತಾರೆ. ದಯಪಂಡ ಎಂಕ್ ತೂನಗ ಅನ್ಸೊಂದಿತ್ತಂಡು ಉಗ್ರಂ ಮಂಜು ಬಿಡ್ದು ಬೇತೆ ಎಲ್ಲ ಇತ್ತಂಡ ಇದು ಸೀನ್ಗೆ ವೆಯ್ಟೇಜ್ ತಿಕ್ಕಂದು ಆ ರೀತಿದ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಮಸ್ತ್ ಇಂಪ್ಯಾಕ್ಟ್ ಬುಡ್ದು ಆರ್ನ ಆ್ಯಕ್ಟಿಂಗ್ ಈ ಮೂವಿಗೆ ಅವು ಬೋರ್ಡ್ ಇತ್ತಂಡು ಅವು ಆರು ಮಂತಿದ್ದಾರೆ ಬೊಕ್ಕ ಯಶ್ ಶೆಟ್ಟಿ ಆರ್ಲ ಮಸ್ತ್ ಖುಷಿ ಆರು ಮಲ್ಲ ಆ್ಯಕ್ಟರ್ ಆರ್ನ ಆ್ಯಕ್ಟಿಂಗ್ ತೂನಾಗ ಆರ್ಗೆ ನನಾತ್ ಅವಕಾಶ ತಿಕ್ಕೊಡು ನನಾತ್ ಸಿನಿಮಾ ರಂಗಡು ಮಿಂಚೋಡು ಪನ್ಪನ ಅಂಚಿನ ಒಂದು ನ್ಯಾಚುರಲ್ ಆ್ಯಕ್ಟರ್ ಆರ್ ಮೂವಿದ ಟೀಮ್ದ ಬಗ್ಗೆ ಪನ್ನಡನ ಮಾತಿರ್ನಲ ಎಫರ್ಟ್ ತೋಜುಂಡು. ಮಸ್ತ್ ಸಿಂಪಲ್ ಸ್ಟೋರಿ ಸಿಂಪಲ್ ವೇಟ್ ಪಂತೇರೆ ಸಿಂಪಲ್ ಆದಿತ್ತು ಅಂತ ಬಂದಾಗ ಒಂಜಿ ಮಲ್ಲ ರಿಲ್ಯಾಕ್ಸ್ ತಿಕ್ಕೊಂಡು ಅವು ರಕ್ಷಿತರನ್ನ ತಾಕತ್ತು. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಸಿನಿಮಾಗ ತೂಲೆ ಸರ್ ಎಂಕುಲ್ಲ ಕಾತೊಂದಿಪ್ಪ. ಥ್ಯಾಂಕ್ ಯು. ಮಿಸ್ ಮನ್ಪಂದೆ ಥಿಯೇಟರ್ ಡೇ ಬತ್ತ ತೂಲೆ ಜಂಗಲ್ ಮಂಗಲ್. ನಮಸ್ತೆ ಸರ್, ಜಂಗಲ್ ಮಂಗಲ್ ಫಿಲಮ್ ಆರಂಭ ಸರ್ ಇರೊಂದು ಚೊಲ್ಲರು ಹುಷಾರಲ್ಲ ಜಂಗಲ್ ಮಂಗಲ್ ಫಿಲ್ಮ್ ತೀಯೆ ಬಾರಿ ಎಡ್ಡಂಡು ಸಿನಿಮಾ ಒಂಜಿ ಸಸ್ಪೆನ್ಸ್ ಪಂಡ ಪ್ರತಿ ಸೀನ್ ದಾದ ಆಪಣ ಪಂಪನ ಒಂಜಿ ಇಂಟ್ರೆಸ್ಟಿಂಗ್ ಪಿಕ್ಚರ್ ಉಂಡು. ಬೊಕ್ಕ ಎಡ್ಡ ಮೂವಿ ಬೊಕ್ಕ ಯಶ್ ಶೆಟ್ಟಿನ ಆ್ಯಕ್ಟಿಂಗ್ ಪೂರ ಮಾಂತಿರ್ಲ ಎಡ್ಡೆ ಮಲ್ತೇರೆ ಬಾರಿ ಶೋಕ ಆತ. ಬೊಕ್ಕ ಡೈರೆಕ್ಷನ್ ಸೂಪರ್ ಬೊಕ್ಕ ನೆಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಾರಿ ಪೊರ್ಲು ಮಲ್ತೇರಿ ಅಂಚಿನ ಫೋಟೋಗ್ರಫಿ ಅವಾರ್ಡ್ ಬೊಕ್ಕ ಮಾಂತ ವರ್ಕ್ಲ ಸೂಪರ್ ಆತಂದೆ. ಬೊಕ್ಕ ಏನ ಟೀಮ್ಗೆ ಆಲ್ ದ ಬೆಸ್ಟ್ ಬಂದ್ರೆ ಮಾಂತಿರ್ಲ ಬರ್ತದೆ ಥಿಯೇಟರ್ ಹಿಡಿದು ಓಡ್ಕೊಂಡಿದೆ ಏನು ವಿನಂತಿಯನ್ನು ಮಾಡ್ತೇನೆ. ಜ್ವಲಂತದಿಂದ ಪ್ರಾರಂಭವಾದ ಜರ್ನಿ ಜಾನ್, ಜಾನಿ, ಜನಾರ್ದನ, ಏಕಲವ್ಯ, ಸಲಗ ಹಾಗೇನೆ ಹಿಂದಿ ವೆಬ್ ಸೀರೀಸ್ ನಮ್ಮ ತುಳು ಸರ್ಕಸ್ ಸಿನಿಮಾಗಳಲ್ಲಿ ನಮ್ಮೆಲ್ಲರನ್ನ ಕೂಡ ರಂಜಿಸಿದಂತಹ ಯಶ್ ಶೆಟ್ಟಿ ಅವರು ನಮಗೆ ಇದೀಗ ಜಂಗಲ್ ಮಂಗಲ್ ಸಿನಿಮಾದ ಮೂಲಕ ಮತ್ತೆ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದಾರೆ. ಯಶ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ನಾವು ಇವಾಗ ರಿವ್ಯೂ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಹೇಳಿರೋವಂಥದ್ದು ಎಂಚಿನ ಆ್ಯಕ್ಟಿಂಗ್ ಮಾರ್ರೆ ಅಂತ, ಏನು ಸೂಪರ್ ಆಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ. ನಿಮಗೆ ತುಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಡ್ಡೆ ಬರ್ಬೋದು. ಓಕೆ, ಹಾಗೆ ಹೇಳಿದ್ದಾರೆ. ಏನು ಹೇಳ್ತೀರಾ ಅಂತ ಜನರ ರಿವ್ಯೂ ಕೇಳಿ ಏನು ಸರ್ ತುಂಬ ಖುಷಿ ಆಗುತ್ತೆ. ನಾವು ಒಬ್ಬ ಆ್ಯಕ್ಟ್ರ್ ಕೊನೆಗೆ ಏನು ಬಯಸೋದಂದರೆ ಸಿಳ್ಳೆ ಮತ್ತು ಚಪ್ಪಾಳೆ ಅಷ್ಟೇ. ಅದೆರಡು ಸೌಂಡ್ ಬಂತು ಅಂತಂದರೆ ಅವ್ನು ಏನು ಮಾಡಿದ್ರೆ ಅದಕ್ಕೆ ಸಾರ್ಥಕ ಒಂದು ಮನೋಭಾವ ಬಂದುಬಿಡುತ್ತೆ. ಸೊ ಆ ಮೂವಿಯಲ್ಲೂ ಈ ಮೂವಿ ನೋಡಬೇಕಾದ್ರೆ ಆ ಒಂದು ಫೀಲ್ ಸಿಗ್ತಿತ್ತು. ನಾವು ಯಾವ್ಯಾವ ಪಂಚಿಗೆ ಎಲ್ಲೆಲ್ಲಿ ನಗ್ತಾರೆ ಅಂತ ನಾವು ಏನು ಊಹಿಸ್ಕೊಂಡಿದ್ವಿ ಅದೆಲ್ಲ ವರ್ಕೌಟ್ ಆಯಿತು. ಜನ ತುಂಬ ಕನೆಕ್ಟ್ ಆಗಿಬಿಟ್ರು ಒಂದು ಥ್ರಿಲ್ಲಿಗೆ, ಒಂದು ಸಮಥಿಂಗ್ ಕ್ಯೂರಿಯಸ್ ಆದಂಥ ಒಂದು ಮನೋಭಾವದಿಂದ ಮೂವಿ ನೋಡ್ತಾ ಇದ್ರು. ನಮಗದು ಖುಷಿ ಇದೆ ಮೇಡಮ್, ಯಾಕೆಂದರೆ ನಾವು ಅದನ್ನು ಹಂಗೆ ಅಂದ್ಕೊಂಡಿದ್ವಿ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಬಂದಿದೆ. ಪುತ್ತೂರಿನ ಜನ ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಈ ಮೂವಿನ. ಸೊ ಇವರು ಎಂಜಾಯ್ ಮಾಡಿದ್ರೆ ಇನ್ನು ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ತುಂಬ ಖುಷಿ ಪಡ್ತಿದ್ವಿ ನಾವೆಲ್ಲ. ಈ ಚಿತ್ರತಂಡಕ್ಕೆ ನಿಮ್ಮ ಎಂಟ್ರಿ ಹೇಗಾಯಿತು? ಡೈರೆಕ್ಟ್ರ್ ಮತ್ತು ನಾನು ಬಂದುಬಿಟ್ಟು ಸುಮಾರು 7-8 ವರ್ಷದಿಂದ ನಾವೆಲ್ಲ ರೂಮ್ಮೇಟ್ಸು. ಸೊ ಈ ಕತೆ ಆಗಿದ್ದು ಕೂಡ ರೂಮಲ್ಲೇ ಒಂದು ಡೈರೆಕ್ಟ್ರ್ ಈ ಕತೆ ರೆಡಿ ಮಾಡ್ಕೊಬಂದರು. ನಾನು ಈ ಥರ ಮಾಡ್ತಿದ್ದೀನಿ ಅಂತ ಹೇಳಿದರು. ನಾವೆಲ್ಲ ಕೂತ್ವಿ, ವರ್ಕ್ ಮಾಡಿದ್ವಿ. ನಾವೆಲ್ಲ ಕೂತ್ವಿ ಅನ್ನೋದಕ್ಕಿಂತ ಅವರೇ ಜಾಸ್ತಿ ವರ್ಕ್ ಮಾಡಿದರು. ರಕ್ಷಿತ್ ಅವರೇ ತುಂಬ ಚೆನ್ನಾಗಿ ವರ್ಕ್ ಮಾಡಿಬಿಟ್ಟು ಏನೇನು ಎಡಿಟ್ ಮಾಡಬೇಕು ಮೊದಲೇ ಎಡಿಟ್ ಮಾಡಿಬಿಟ್ಟು ಏನು ಶೂಟ್ ಮಾಡಬೇಕು ಅಷ್ಟನ್ನೇ ಶೂಟ್ ಮಾಡಿಬಿಟ್ಟು ಇವತ್ತು 1.5 ಗಂಟೆ ಒಂದು ಒಳ್ಳೆಯ ಏನೋ ಕೃತಿನ ರೆಡಿ ಮಾಡಿದ್ದಾರೆ ಅವರು. ಬೇರೆ ಹೆಸರಿತ್ತು, ಬಟ್ ಯೋಗರಾಜ್ ಭಟ್ ಅವರ ಟಚ್ ಇಂದಾಗಿ ಇದ್ರೆ ಯೂ ಟರ್ನ್ ಪಡೀತು. ಆ್ಯಕ್ಚುಲಿ ನಾವು ಪರಿಸರ ಪ್ರೇಮಿಗಳಂತ ಇಟ್ಟಿದ್ವಿ, ಆಮೇಲೆ ಹೆಜ್ಜೆ ಮೋಡದ ಹಾದಿ ಅಂತ ಇಟ್ಟಿದ್ವಿ. ಅವರಿಗೆ ಟ್ರೈಲರ್ ತೋರಿಸಿದಾಗ ಅವರೆಲ್ಲ ನೋಡ್ಬಿಟ್ಟು ಹೆಸರು ಸರಿ ಇಲ್ಲ ಕಣೋ, ಬೇರೆ ಏನಾದರೂ ಇಡು, ಜಂಗಲ್ ಮಂಗಲ್ ಇಡ ಅಂತ ಹೇಳ್ಬಿಟ್ರು. ಅದು ಏನೋ ನಮ್ಮ ಡೈರೆಕ್ಟರ್ ತುಂಬ ಸ್ಪಾರ್ಕ್ ಆಗಿಬಿಡ್ತು. ಅವ್ರಿಗೆ ಅದರಲ್ಲಿ ಏನೋ ಪಾಸಿಟಿವ್ ಅಂತ ಅನಿಸ್ತು. ಸೊ ಇಮಿಡಿಯೇಟ್ ಆಗಿ ಜಂಗಲ್ ಮಂಗಲ್ ಇಟ್ಬಿಟ್ರು ಅವರು. ನಮ್ಮ ಊರಿನ ವಾತಾವರಣ ಆಗಿರ್ಬೋದು ಅಥವಾ ಕಾಡಾಗಿರ್ಬೋದು ಹೇಗಿದೆ? ಈಗ ನಾನು ಕೂಡ ಸೌತ್ ಕೇಂದ್ರನ ಬಿಲಾಂಗ್ ಮಾಡ್ತಿರೋದ್ರಿಂದ ಇಲ್ಲಿ ಮಳೆ ಆಗಿರ್ಬೋದು, ಸೆಕೆ ಆಗಿರ್ಬೋದು, ಮೀನಾಗಿರ್ಬೋದು, ಉಪ್ಪು ನೀರು ಗಾಳಿ ಆಗಿರ್ಬೋದು ನಾನೆಲ್ಲ ಅನುಭವಿಸಿದವನೇ. ಆದರೆ ಈ ಥರ ಒಂದು ಡೀಪ್ ಫಾರೆಸ್ಟ್ನ ನಾನು ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಈ ಮಟ್ಪಾಡಿ ಅನ್ನೋ ಊರಲ್ಲಿ ಸುಮಾರು 15-20 ಕಿಲೋಮೀಟರ್ ಒಳಗಡೆ ಹೋಗ್ಬಿಟ್ಟು ನಾವು ಶೂಟ್ ಮಾಡಿದ್ದು ಒಂದು ಹೊಸ ಅನುಭವ. ಅದಲ್ಲದೆ ಅಲ್ಲಿ ಜನಗಳು ತುಂಬ ಮುಗ್ಧರು. ಅವರ ಪ್ರೀತಿ, ಅವರ ಊಟ, ಅವರು ಒಂದು ಯಾರೋ ಫಿಲ್ಮ್ ಮೇಕಿಂಗ್ ಮೇಲೆ ಇಟ್ಟಿರುವಂಥ ಪ್ರೀತಿ, ನಮ್ಮ ಹುಡುಗರ ಮೇಲೆ ಇಟ್ಟಿರುವಂಥ ಪ್ರೀತಿ ತುಂಬ ಅಗಾಧವಾದದ್ದು. ನಾವೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಮರ ದಿವಸ ಹೋಗ್ಬೇಕಾದ್ರೆ ಮುಂಚಿನ ದಿವಸ ಆನೆ ಬಂದುಬಿಟ್ಟು ಲದ್ದೆ ಹಾಕ್ಬಿಟ್ಟು ಹೋಗಿತ್ತು. ಸೊ ಅವರಿಗೆಲ್ಲ ಸಿಂಪಲ್ ವಿಷಯ, ನಮಗೆಲ್ಲ ದೊಡ್ಡ ವಿಷಯ, ಯಾವ ಕಡೆಯಿಂದ ಬಂದುಬಿಡುತ್ತೆ ಏನಂತ ಹೇಳ್ಬಿಟ್ಟು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಎಕ್ಸ್ಪೀರಿಯನ್ಸ್ ನಾನು ಉಡುಪಿಯವನು ಆದರೂ ಕೂಡ ಈ ಥರ ಎಕ್ಸ್ಪೀರಿಯನ್ಸ್ ನಾನು ಅನುಭವಿಸಿರಲಿಲ್ಲ. ಈ ಮೂವಿ ಪ್ರೊಸೆಸ್ಸಲ್ಲಿ ಅದನ್ನೆಲ್ಲ ನಾನು ಚೆನ್ನಾಗಿ ಅನುಭವಿಸ್ತೀನಿ. ಇಲ್ಲ, ನಾನು ಆವತ್ತಿನ ಪ್ರೆಸ್ ಮೀಟಲ್ಲೂ ಹೇಳಿದ್ದೆ, ಈ ಮೂವಿಯಲ್ಲಿ ಮೈನ್ ಹೀರೋ ಬಂದುಬಿಟ್ಟು ಕತೆ,
ನೆಕ್ಸ್ಟ್ ಹೀರೋ ಬಂದುಬಿಟ್ಟು ನಮ್ಮ ಡೈರೆಕ್ಟ್ರು, ಆಮೇಲೆ ಈ ದಿವ್ಯಾ ಅನ್ನುವಂಥ ಕ್ಯಾರೆಕ್ಟರ್ ಮಾಡಿದಂಥ ಅಶ್ವಿತಾ ರಾಮಚಂದ್ರ. ಯಾಕಂದರೆ ಅವಳ ಸುತ್ತನೇ ಕಥೆ ತಿರುಗೋದು. ನಾನೊಂದು ಪಾರ್ಟ್ ಅಷ್ಟೇ, ಮಂಜು ಅವರೊಂದು ಪಾರ್ಟ್ ಅಷ್ಟೇ. ಉಗ್ರ ಮಂಜು ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅಶ್ವಿತ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬ ಪ್ರಾಮಿನೆಂಟ್ ಇದೆ ಈ ಮೂವಿಯಲ್ಲಿ. ಹಾಗೆ ಚಂದ್ರಸ್ ಉಲ್ಲಾಲ್ ಆಗಿರ್ಬೋದು, ರಾಜವಾಡಿ ಆಗಿರ್ಬೋದು, ಇವರೆಲ್ಲ ಸೇರಿದ್ರೇ ಈ ಮೂವಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಸ್ಟ್ರೆಂತ್ ಇದೆ. ಅದನ್ನು ತುಂಬ ಚೆನ್ನಾಗಿ ಅದನ್ನು ಅವರು ನಿಭಾಯಿಸಿದ್ದಾರೆ. ನಮ್ಮ ಡೈರೆಕ್ಟರ್ ಒಳ್ಳೆ ಸ್ಟಿಚ್ ಮಾಡಿದ್ದಾರೆ. ಇವತ್ತಿಗೆ ಎಲ್ಲ ಆಡಿಯನ್ಸ್ ಹೊರಗೆ ಬಂದ ಮೇಲೆ ಒಂದು ಒಳ್ಳೆ ಮೂವಿ ನೋಡಿದಂಥ ಅನುಭವ ಆಗ್ತಿದೆ. ತುಂಬ ಚೆನ್ನಾಗಿ ಮಾಡಿದರೆ ನೀವು ಟೀಮ್ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಮಾತನ್ನು ಕೇಳೋಕ್ಕೆ ತುಂಬ ವರ್ಷದಿಂದ ನಾವು ಕಾಯ್ತಿದ್ವಿ. ಇವತ್ತು ಅದು ಕಿವಿಗೆ ಬೀಳ್ತಾ ಇದೆ. ಹಾಗೇನೆ ಹೀರೋ ಅಂತ ಹೇಳಿದಾಗ ಸಿನಿಮಾವನ್ನ ಎತ್ತಿ ಹಿಡಿಬೇಕು, ಅದರ ಜೊತೆಗೇನೆ ಪ್ರಚಾರದಲ್ಲಿ ಕೂಡ ಕೈ ಜೋಡಿಸಬೇಕು, ಮುಂದೆ ನಿಂತು ಕೈ ಜೋಡಿಸಬೇಕು ಅಂತ ನಾವು ಥಿಯೇಟರ್ ಅಲ್ಲಿ ಕೂಡ ನೋಡಿದ್ವಿ. ಫಸ್ಟ್ ಬಂದು ನೀವೇ ಮಾತನಾಡಿದ್ದೀರಾ, ಹಾಗಾಗಿ ಈ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಚಿತ್ರತಂಡದ ಜೊತೆ ನಿಮ್ಮ ಇದ್ದೇ ಇರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಹಾಗಾಗಿ ಇಡೀ ಚಿತ್ರತಂಡದ ಬಗ್ಗೆ ಏನು ಹೇಳ್ತೀರಾ? ಯಾಕೆಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದಂಥ ಟೀಮ್ ಇದು. ಸುಮಾರು 2 ವರ್ಷದ ಹಿಂದೆ ಕತೆ ಮಾಡಿಕೊಂಡು ಈ ಕಥೆಯಲ್ಲಿ ಹಿಂಗಿಂಗೇ ಬರಬೇಕಂತ ಎಲ್ಲ ಯೋಚನೆ ಮಾಡಿಕೊಂಡು ಒಂದು ಪಕ್ಕ ಪ್ರಿಪ್ರೇಷನಲ್ಲಿ ಬಂದುಬಿಟ್ಟು ಶೂಟ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ಮ್ಯೂಸಿಕ್ ಮಾಡಿ ನಾವೆಲ್ಲ ಅದನ್ನು ಎಂಜಾಯ್ ಮಾಡಿದ್ವಿ. ಆ ಪ್ರೊಸೆಸ್ನ ಎಂಜಾಯ್ ಮಾಡಿ, ಯಾಕಂದರೆ ಫಸ್ಟ್ ಕತೆ ಮಾಡಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಇದು ಪಕ್ಕ ಹೊಡೆಯುತ್ತೆ ಇಲ್ಲ ಅಂತಬಿಟ್ಟು ಅನಿಸ್ಬಿಡುತ್ತೆ ನಮಗೆ. ಇದಿಲ್ಲ, ಖಂಡಿತವಾಗಿ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಂಥ ಸ್ಟೋರಿ ಇದು. ಇವತ್ತು ಅದನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಕಷ್ಟಗಳಿದ್ವು, ತುಂಬ ಸಮಸ್ಯೆಗಳಾದವು. ಅದು ಏನೇ ಆದ್ರೂ ಅದನ್ನೆಲ್ಲ ಮೆಟ್ಟು ನಿಂತು ಇವತ್ತು ಒಂದು ಏನು ಎಲ್ಲರ ಮುಖದಲ್ಲಿ ಒಂದು ಒಳ್ಳೆ ಮೂವಿ ನೋಡಿದಂಥ ಒಂದು ಭಾವನೆ ನೋಡಬೇಕಾದ್ರೆ ನಾವೆಲ್ಲ ಮರ್ತು ಬಿಡ್ತಿದ್ವಿ. ನಮಗೆಲ್ಲ ಖುಷಿ ಆಗ್ತಿದೆ. ಇದು ಒಬ್ಬನೋದು, ಈಗ ರಕ್ಷಿತ್ ಆಗಿರ್ಬೋದು, ಯಶ್ ಶೆಟ್ಟಿ ಆಗಿರ್ಬೋದು, ನಮ್ಮ ಒಬ್ಬೊಬ್ಬರದು ಇದು ಏನು ಸಕ್ಸಸ್ ಅಲ್ಲ, ಇದು ಟೀಮ್ನ ಸಕ್ಸಸ್. ಇದರಿಂದ ಒಬ್ಬ ಯಾರು ಆರ್ಟ್ ಡೈರೆಕ್ಟರ್ ಇದ್ದಾರೆ, ಇದರಲ್ಲಿ ಒಬ್ಬರು ಸಂಕಲನಕಾರರಿದ್ದಾರೆ, ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಇವರೆಲ್ಲರೂ ಸ್ಟ್ರಾಂಗ್ ಆಗಿ ನಿಂತಿದ್ದರಿಂದ ಈ ಮೂವಿ ಆಗಿದೆ. ಸೊ ಹಾಗಾಗಿ ಎಲ್ಲರೂ ಕ್ರೆಡಿಟ್ ಸಿಗಬೇಕು. ಇವಾಗ ಜನ ಮೆಚ್ಕೊಂಡಿದ್ದಾರೆ, ಪುತ್ತೂರಿನ ಜನ ಅಂತೂ ಮೆಚ್ಕೊಂಡಿದ್ದಾರೆ. 4 ತಾರೀಕಿಗೆ ತೆರೆ ಮುಂದೆ ಬರ್ತಾ ಇದೆ, ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ಏನು ಹೇಳ್ತೀರಾ? ಈಗಾಗಲೇ ಪುತ್ತೂರಿನ ಕೆಲವು ಜನ ಬಂದ್ಬಿಟ್ಟು ಥಿಯೇಟರ್ ಫುಲ್ ಮಾಡಿ ಹೌಸ್ಫುಲ್ ಶೋನ ನೋಡಿದ್ದಾರೆ. ನೋಡಿಬಿಟ್ಟು ಎಲ್ಲರೂ ತುಂಬ ಖುಷಿಯಿಂದ ಇಲ್ಲಿಂದ ಹೊರಗೆ ಹೋಗಿದ್ದಾರೆ. ಖಂಡಿತವಾಗಿ ಇವರೆಲ್ಲ ಹೊರಗೆ ಹೋದವರು ಸುಮಾರು ಏನಿಲ್ಲ ಒಬ್ಬೊಬ್ರು 25 ಜನರಿಗೆ ಪಕ್ಕ ಹೇಳ್ತಾರೆ ಈ ಮೂವಿನ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಹುಡುಗರು, ನಮ್ಮ ಊರಿನ ಹುಡುಗ ಡೈರೆಕ್ಷನ್ ಮಾಡಿದೆ ಅಂತ ಹೇಳ್ತಾರೆ. ಸೊ ನಿಮ್ಮ ಕಿವಿಗೆ ಆ ಸೌಂಡ್ ಬಿದ್ದರೆ ಭಾರತ್ ಮಾಲ್ಗೆ ಬನ್ನಿ, ಮೂವಿ ಇರುತ್ತೆ, ದಯವಿಟ್ಟು ನೋಡಿ. ಯಾಕಂದ್ರೆ ನೀವು ನೋಡಿದರೆ ನಮ್ಮೂರಿನ ಹುಡುಗರು, ನಮ್ಮೂರಿನ ಹುಡುಗ ರಕ್ಷಿತ್ ರಾಯ್ ಮೂವಿ ಇದು. ಸೊ ನಮಗೆಲ್ರಿಗೂ ಒಂದು ಲೈಫ್ ಆಗುತ್ತೆ, ಖಂಡಿತವಾಗಿ ಬಂದು ನೋಡಿ. ಈ ಹಿಂದೆ ಕೂಡ ನಿಮ್ಮ ಅಭಿನಯವನ್ನ ನೋಡಿದ್ದೀವಿ, ನಾವು ಕೂಡ ನಿಮ್ಮ ಫ್ಯಾನ್ ಆಗಿದ್ದೇವೆ. ಹಾಗೇನೆ ಮುಂದೆ ಇನ್ನಷ್ಟು ಪ್ರಾಜೆಕ್ಟ್ಗಳು ನಿಮಗೆ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಆಗಿರುವಂಥ, ಅದರ ಜೊತೆಗೇನೆ ಟ್ಯಾಲೆಂಟೆಡ್ ಆಗಿರುವಂಥ ಹುಡುಗಿ ಇದೀಗ ನಮ್ಮ ಚಿತ್ರತಂಡಕ್ಕೆ ಇಂಟ್ರೊಡ್ಯೂಸ್ ಆಗಿದ್ದಾರೆ. ಅದು ಜಂಗಲ್ ಮಂಗಲ್ ಸಿನಿಮಾದ ಮೂಲಕ. ಹರ್ಷಿತಾ ರಾಮಚಂದ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸಬೇಕು. ಇವತ್ತು ಸಿನಿಮಾ ನೋಡಿದ್ದಾರೆ, ಪ್ರೇಕ್ಷಕರು ಏನು ಹೇಳಿದ್ದಾರೆ, ಪ್ರೇಕ್ಷಕರ ಮಾತನ್ನ ಕೇಳಿ ಇವರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೇಳಬೇಕು. ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ಈ ರೆಂಚ ಯಾನ್ ಆರಾಮಲ್ಲ. ಓಕೆ, ತುಳು ಕಲ್ತ್ಬಿಟ್ಟಿದ್ದೀರಾ? ಒಂತ ಬರ್ಕೊಂಡು ತುಂಬ ವರ್ಡ್ಸ್ ಎಲ್ಲ ಗ್ರಾಪ್ ಮಾಡ್ಕೊಳ್ತೀನಿ. ಇವಾಗ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಶೂಟಿಂಗ್ ಟೈಮಲ್ಲಿ ಇವರೆಲ್ಲ ತುಳುವಲ್ಲಿ ಮಾತಾಡುವಾಗ ನನಗೆ ಔಟ್ ಆಫ್ ದ ಬಾಕ್ಸ್ ಅನ್ಸೋದು. ಸೊ ಈಗ ಅರ್ಥ ಆಗಕ್ಕೆ ಶುರುವಾಗಿ. ಓಕೆ, ಏನು ಅನಿಸ್ತು ಜನಗಳ ರಿವ್ಯೂ ಕೇಳಿ? ನಾನು ಮೊದಲನೇ ಸಲ ಸಿನಿಮಾ ನೋಡಿದ್ದೆ. ಆ್ಯಕ್ಚುಲಾಗಿ ಡಬ್ಬಿಂಗ್ ಮಾಡಿದ್ದೆ, ಆಮೇಲೆ ಇದೆಲ್ಲ ಮ್ಯೂಸಿಕ್ ಎಲ್ಲ ಹಾಕಿದ್ಮೇಲೆ ನಾನು ನೋಡೇ ಇರಲಿಲ್ಲ. ಇದೇ ಮೊದಲನೇ ಸಲ, ಅದು ಜನರ ಜೊತೆ ಕುತ್ಕೊಂಡು ನೋಡಿದ್ದು. ಒಂಥರ ಅದು ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಇಷ್ಟೊಂದು ಪ್ರೀತಿ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು? ಖಂಡಿತ. ಅಂದರೆ ನನಗೆ ರಕ್ಷಿತ್ ಸರ್ ಹೇಳ್ದಾಗ್ಲೇ ನನಗೆ ಒಂದು ಸ್ಟೋರಿ ಹಿಂಗೆ ಹೋಗುತ್ತೆ ಅನ್ನೋದು ಒಂದು ಮೈಂಡಲ್ಲಿ ಇತ್ತು. ಬಟ್ ಇದು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಬಟ್ ಇಷ್ಟು ಚೆನ್ನಾಗಿ ಆಗಿದೆ ಅಲ್ಲ. ಅವ್ರು ಏನು ನಂಗೆ ಸ್ಟೋರಿ ಹೇಳಿದರು ಅದೇ ಥರನೇ ಅದು ಸ್ಕ್ರೀನ್ ಪ್ಲೇನೂ ಹಂಗೆ ಬಂದಿದೆ. ಅಂದರೆ ಒಂದು ಸಿನಿಮಾಗೆ ಸ್ಕ್ರೀನ್ ಪ್ಲೇ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ನಮ್ಮ ಮನೋಜ್ ಶೆಟ್ಗರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅವರೇ ಸಂಕಲನಕಾರರು, ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನಾನು ಈ ಸಿನಿಮಾಗೆ ಬರೋದಕ್ಕೂ ಅವರೇ ಕಾರಣ. ಅವರೇ ಮೊದಲನೇ ಸಲ ನನ್ನ ಫೋಟೋ ನೋಡಿ ಡೈರೆಕ್ಟ್ರಿಗೆ ತೋರಿಸಿ ಇದು ಮಾಡಿದ್ದು. ಸೊ ಅವ್ರಿಗೆ ಎಲ್ಲ ಕ್ರೆಡಿಟ್ಸ್ ಹೋಗ್ಬೇಕು. ಓಕೆ, ನಾವು ಕೂಡ ಸಿನಿಮಾ ಇದಕ್ಕಿಂತ ಮುಂಚೆ ತುಂಬ ನೋಡಿದ್ದೀವಿ. ಬಟ್ ನಿಮ್ಮ ಆ್ಯಕ್ಟಿಂಗ್ ನಿಜವಾಗ್ಲೂ ಹೇಳ್ತೀನಿ, ನ್ಯಾಚುರಲ್ ಆಗಿ ಬಂದಿದೆ. ನಾನು ಅನ್ಕೊಳ್ತಾ ಇದ್ದೆ ಇವ್ರು ಏನಾದರೂ ಬೇರೆದ್ರಲ್ಲಿ ಏನಾದರೂ ಆ್ಯಕ್ಟ್ ಮಾಡಿದ್ದಾರಾ ಹೇಗೆ ಅಂತ. ಬಟ್ ನಿಜವಾಗ್ಲೂ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಆ್ಯಕ್ಟಿಂಗ್ ಎಲ್ಲ ಹೆಂಗೆ ಕಲ್ತ್ರಿ? ಅಂದರೆ ಅದು ದ್ರೋಣಾಚಾರ್ಯ ಅದೊಂದು ಸ್ಟೋರಿ ಇದೆಯಲ್ವಾ. ಸೊ ನಾನು ಆ ಥರನೇ ಎಲ್ರದ್ದು ಆ್ಯಕ್ಟಿಂಗ್ ನೋಡಿ ನಾನು ಆ್ಯಕ್ಟಿಂಗ್ ಕಲ್ತಿರೋದು. ಅಂದರೆ ಈಗ ಏನು ಹೇಳ್ತಾರೆ, ನಾಟಕದಲ್ಲಿ ಇರ್ತಾರೆ ಕೆಲವರು, ರಂಗಭೂಮಿಯಿಂದ ಬಂದಿರ್ತಾರೆ. ಆ್ಯಂಡ್ ಕೆಲವರು ಇದು ಟೆಂಟ್ ಸಿನಿಮಾ ಅದು ಇದು ಅಂದರೆ ಟ್ರೈನಿಂಗ್ ತೊಗೊಂಡಿರ್ತಾರೆ. ಬಟ್ ನಾನು ಯಾವತ್ತೂ ಟ್ರೈನಿಂಗ್ ತೊಗೊಂಡಿರಲಿಲ್ಲ. ಬಟ್ ನಂಗೆ ಆಸೆ ಇತ್ತು ಇದು ಮಾಡಬೇಕು ಅಂತ ಹೇಳಿ. ಒಂದೆರಡು ಸೀರಿಯಲ್ಗಳು ಮಾಡಿದೆ ನಾನು, ಚಿಕ್ಕ ಪುಟ್ಟದ್ದು. ಅದಾದಮೇಲೆ ಇದೇ ಸಿನಿಮಾ ನನಗೆ ಬಂದಿದ್ದು. ಇವಾಗ ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳುವಾಗ ಹೌದಾ ನಿಜ ಚೆನ್ನಾಗಿದೆಯಾ ಅನ್ನೋ ಥರ ನನಗೆ ಕ್ವಶನ್ ಮಾರ್ಕ್ ಆಗ್ತಿದೆ.
ಬಟ್ ಚೆನ್ನಾಗಿ ಅನಿಸ್ತಿದೆ, ತುಂಬ ಖುಷಿ ಆಗ್ತಿದೆ. ನಿಮ್ಮ ಚಿತ್ರತಂಡದ ಬಗ್ಗೆ ನಾನು ಮೊನ್ನೆ ರೀಸೆಂಟಾಗಿನೂ ಹೇಳಿದೆ, ಫ್ಯಾಮಿಲಿ ಆಗಿ ನನ್ನ ಜೊತೆಗಿದ್ದಾರೆ ಅಂಥೇಳಿ. ಪ್ರತಿಯೊಬ್ಬರು ಕೂಡ ಅಂದರೆ ಸಿನಿಮಾ ತಂಡ ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡಿದವರು. ಅಲ್ಲಿ ನಿಜಕ್ಕೂ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಬೆಂಗಳೂರಿಂದ ನಾನು ಅಲ್ಲಿಗೆ ಹೋಗಿದ್ದೆ, ನನಗೆ ಮೊದಲನೇ ಸಲ ಕಾಡಿಗೆ ಹೋಗಿದ್ದು, ನಾಡಿನಿಂದ ಕಾಡಿಗೆ. ಬಟ್ ಇವರಿಗೆಲ್ಲ ಇಲ್ಲಿ ನಾವು ಒಂದು ಜಾಗಕ್ಕೆ ಹೋಗಬೇಕಿತ್ತು, ಅಲ್ಲಿಂದ ಮತ್ತೆ ಜೀಪಲ್ಲಿ ಹೋಗಬೇಕಿತ್ತು, ಮತ್ತು ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಿತ್ತು. ಸೊ ಈ ಥರದೊಂದು ಟ್ರೆಷರ್ ಹಂಟ್ ಥರ, ಲೊಕೇಶನ್ ಹಂಟ್ ಥರ ಆಗೋಗಿತ್ತು ನಮ್ಮದು. ಸೊ ಆಮೇಲೆ ಜೊತೆಗೆ ಎಲ್ಲ ಅಲ್ಲಿಗೆ ಬೇಕಾಗಿರೋದು ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಹೋಗೋದು, ಮಾತಾಡಿಕೊಂಡು. ಸೊ ಈ ಥರ ಬಟ್ ನೋಡುವಾಗ ನಂಗೆ ಸ್ಟಾರ್ಟಿಂಗ್ ಒಂಚೂರು ಕಷ್ಟ ಅಂತ ಅನ್ಸಿದ್ರು ದೇ ಆರ್ ಆಲ್ ಪ್ಯಾಷನೇಟ್. ಸಿನಿಮಾಗೋಸ್ಕರ ಇದನ್ನು ನಾವು ಮಾಡಬೇಕು ಅಂತ ಅಂದರೆ ಕಷ್ಟ ಅಂತ ಪಡ್ತಿರಲಿಲ್ಲ, ಇಷ್ಟಪಟ್ಟು ಕಷ್ಟಪಡೋರು. ಸೊ ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು. ಈ ಥರ ಟೀಮ್ ಸಿಗೋದು ತುಂಬ ಕಷ್ಟ ಅನಿಸುತ್ತೆ. ನನಗೆ ನನ್ನ ಮೊದಲನೇ ಸಿನಿಮಾ ಇದರಲ್ಲಿ ಸಿಕ್ಕಿರೋದೇ ನನಗೆ ಸಖತ್ ಖುಷಿ ಇದೆ. ಹೌದು 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 ಹೌದು. ಅಂದರೆ ಅವ್ರ ಎನರ್ಜಿ ಲೆವೆಲ್ನ ನಾನು ಮ್ಯಾಚ್ ಮಾಡಬೇಕು. ಸೊ ಹೇಗೆ ಮಾಡ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಡೈರೆಕ್ಟ್ರು ಅದೇನು ನಂಬಿಕೆ ಇಟ್ಟು ನೀವು ಪಾತ್ರ ಮಾಡಬೇಕು ಅಂತ ನನ್ನ ಸೆಲೆಕ್ಟ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಅಲ್ಲಿ ಅವರೆಲ್ಲರೂ ಅಷ್ಟೇ ಸಪೋರ್ಟಿವ್ ಆಗಿದ್ರು. ನನಗೆಲ್ಲೂ ಇವ್ರು ಆಲ್ರೆಡಿ ಇಷ್ಟು ಸಿನಿಮಾಗಳು ಮಾಡಿದ್ದಾರೆ, ಇವ್ರ ಆ್ಯಟಿಟ್ಯೂಡ್ ಹೆಂಗಿರುತ್ತೆ, ಅವ್ರ ಜೊತೆ ಹೆಂಗೆ ಪ್ಯಾಕ್ಟ್ ಮಾಡೋದು ಅನ್ನೋದು ನನಗೊಂದು ಕ್ವಶನ್ ಇತ್ತು. ಬಟ್ ಎಲ್ಲೂ ಅದು ನಂಗೆ ಕಷ್ಟ ಆಗಲಿಲ್ಲ. ಅವ್ರು ನಂಗೆ ಅಷ್ಟೊಂದು ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿಕೊಟ್ರು. ಸೊ ಅದಕ್ಕೆ ನಾನು ಬಾಲರಾಜ್ ವಾಡಿ ಸರ್ ಆಗಿರ್ಬೋದು, ಆಮೇಲೆ ಇವರು ಯಶ್ ಶೆಟ್ಟಿ ಸರು, ಉಗ್ರ ಮಂಜು ಸರು, ಚಂದ್ರವುಳ್ಳ ಸರು, ನನ್ನ ಅಪ್ಪನ ಪಾತ್ರ ಮಾಡಿದವರು ಅಂತ ನನಗೆ, ನಾನಿವತ್ತು ಆಡಿಯನ್ಸಾಗಿ ನೋಡುವಾಗ ನನ್ನ ಅಪ್ಪನ ಪಾತ್ರ ಮಾಡಿದವ್ರು ನನಗೆ ತುಂಬ ಇಷ್ಟ ಆದರು. ಸೊ ಹಾಗೆ ಮೋಸ್ಟ್ಲಿ ದಿವ್ಯಂಗೆ ಅಪ್ಪ ಇದ್ದರೆ ಇಷ್ಟ ಅಲ್ವಾ, ಅದಕ್ಕೆ ಇಷ್ಟ ಆಯಿತು ಹೇಗೋ ಗೊತ್ತಿಲ್ಲ. ಬಟ್ ನಾನು ಅಪ್ಪ ಒಂದು ನಡ್ಕೊಂಡು ಬರೋದು ಶಾರ್ಟ್ ಇದೆಯಲ್ಲ, ಅದನ್ನ ನೋಡಿದಾಗಂತೂ ನಂಗೆ ಸಖತ್ ಖುಷಿ ಆಯಿತು. ವಾವ್ ಅನ್ನೋ ಥರ ಅಪ್ಪ ಮಗಳ ಬಾಂಡಿಂಗೂ ಅಲ್ವಾ. ನಮ್ಮ ಸಿನಿಮಾದಲ್ಲಿ ಎಲ್ಲನೂ ಇದೆ. ಯು ಕ್ಯಾನ್ ಸಿ ಎವ್ರಿಥಿಂಗ್. ನೇಚರ್ ನೋಡ್ತೀರಾ. ಆ್ಯಂಡ್ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ಓಪನ್ ಮಾಡಿದ್ರೆ ರೀಲ್ಸಲ್ಲಿ ವೀಕೆಂಡ್ ಬಂತಂದರೆ ನಮ್ಮ ಸಿಟಿಯವರೆಲ್ಲ ಈ ಕಡೆ ಕಾಡಿನ ಕಡೆ ಬಂದು ರೀಲ್ಸ್ ಮಾಡಿ ಹಾಕ್ತಾರೆ. ಸೊ ನೀವು ಯಾವ ಕಾಡಿಗೂ ಹೋಗೋದು ಬೇಕಾಗಿಲ್ಲ. ನಮ್ಮ ಸಿನಿಮಾಗೆ ವೀಕೆಂಡ್ ಬಂದರೆ ನಿಮಗೆ ಕಾಡು ತೋರಿಸ್ತೀವಿ, ಲವ್ ಸ್ಟೋರಿನೂ ತೋರಿಸ್ತೀವಿ, ಬಾಂಡಿಂಗು ತೋರಿಸ್ತೀವಿ, ಜೊತೆಗೆ ಸಸ್ಪೆನ್ಸ್ ಕೂಡ ಇರುತ್ತೆ. ನಿಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವು ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕು. ಆ ಥರದ ಕಂಟೆಂಟ್ ಎಲ್ಲ ಇರುವಂಥ ಸಿನಿಮಾ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಉಳಿಸಿ, ಬೆಳೆಸಿ. ಆ್ಯಂಡ್ ನನ್ನ ತುಂಬ ಸಲ ಕೇಳಿದ್ದಾರೆ ಎಲ್ಲರೂ, ಮಂಗಳೂರು ಹುಡುಗಿನ ಅಂತ ಹೇಳಿ. ಇಲ್ಲ, ನಾನು ಬೆಂಗಳೂರು ಹುಡುಗಿ ಅಂತ ಹೇಳಿದ್ದು. ಬಟ್ ಈ ಚಿತ್ರದ ಮೂಲಕ ನಾನು ನಿಜವಾಗ್ಲೂ ಮಂಗಳೂರು ಹುಡುಗಿ ಆಗಿದ್ದೀನಿ. ನಾನು ಮತ್ತೆ ನೆಕ್ಸ್ಟ್ ಯಾವುದೇ ಪ್ರಾಜೆಕ್ಟ್ ಮಾಡ್ಬೋದು. ನನ್ನ ಮೊದಲನೇ ಸಿನಿಮಾ ಇಲ್ಲಿಂದನೇ ನಾನು ಶುರು ಮಾಡಿದ್ದು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ದಯವಿಟ್ಟು ಅದನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ. ಈ ಫಿಲಮ್ ಸಕ್ಸಸ್ ಆಗಲಿ, ಹಾಗೆಯೇ ನಿಮ್ಮ ಕೆರಿಯರ್ಗೆ ಇನ್ನಷ್ಟು ಫಿಲಮ್ಗಳು ಆ್ಯಡ್ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಜಂಗಲ್ ಮಂಗಲ್ ಸಿನಿಮಾ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಈ ಒಂದು ಚಿತ್ರತಂಡ. ಅದರಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ಸಪೋರ್ಟಿವ್ ಆಗಿ ನಿಂತು ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದಾಗಿ ಸುಮಾರು ವರ್ಷಗಳಿಂದ ಸತತ ಪ್ರಯತ್ನವನ್ನು ಮಾಡಿ ಇದೀಗ ಥಿಯೇಟರ್ಗೆ ಜಂಗಲ್ ಮಂಗಲ್ ಸಿನಿಮಾವನ್ನು ನೀಡಿರುವಂಥದ್ದು ಅಂತ ಹೇಳಿದರೆ ಇದರ ನಿರ್ದೇಶಕರಾಗಿರುವಂತಹ ರಕ್ಷಿತ್ ಕುಮಾರ್ ಅವರು. ಇವರು ನಮ್ಮ ಪುತ್ತೂರಿನ ಬೆಳ್ಳಿಪಾಡಿಯ ಪ್ರತಿಭೆ. ಹಾಗಾಗಿ ಮಾತಾಡಬೇಕು. ನಮಸ್ತೆ ಸರ್. ಜನ ಅಂತೂ ಮೆಚ್ಕೊಂಡಿದ್ದಾರೆ. ಸಿನಿಮಾ ಪ್ರೀಮಿಯರ್ ಶೋ ಅಲ್ಲೇ ಹೌಸ್ಫುಲ್ ಕಂಡಿದೆ. ಅದರ ಜೊತೆಗೆ ಜನ ಕೂಡ ಮೆಚ್ಕೊಂಡಿರುವಂಥದ್ದು. ಏನು ಹೇಳ್ತೀರಾ? ಆ್ಯಕ್ಚುಲಿ ಅದೇ ನನಗೆ ತುಂಬ ಆಸೆ ಇತ್ತು. ಅಂದರೆ ಇದರಲ್ಲಿ ವರ್ಕ್ ಮಾಡಿದವರೆಲ್ಲ ಇದೇ ಊರವರು ಹೈಯೆಸ್ಟು. ಆಮೇಲೆ ಒಂದಷ್ಟು ಜನ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಲೋಕಲ್ ಕಲಾವಿದರೆಲ್ಲ. ಮತ್ತು ಒಂದು ಇಡೀ ಊರೇ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತದೆ. ಸೊ ಆ ಊರಿಗೆ ನಿಯರೆಸ್ಟ್ ಥಿಯೇಟರ್ ಅಂದರೆ ಇದೆ. ಸೊ ಹೊರಗಡೆ ಜಗತ್ತಿಗೆ ಸಿನಿಮಾ ತೋರಿಸೋ ಮುಂಚೆ ಫಸ್ಟಿಗೆ ಅವರಿಗೆ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರಲ್ಲ ಅವರಿಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅವರು ಫಸ್ಟ್ ಮೆಚ್ಕೊಂಡಿದ್ದಾರೆ. ಇಲ್ಲಿಗೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಸೊ ಇನ್ನು ಹೊರಗಡೆ ಈಸಿ ಆಗಿದೆ ನನಗೆ. ಅಂದರೆ ನನಗೆ ಟೆನ್ಷನ್ ಫಸ್ಟ್ ಅವರು ನಾವು ನಮ್ಮ ಹತ್ರ ಅಷ್ಟೆಲ್ಲ ಕೆಲಸ ಮಾಡಿಸಿ ಸಿನಿಮಾ ಡಬ್ಬ ಥರ ತೆಗ್ದೇನಂದರೆ ತುಂಬ ಅಂದರೆ ಅದೊಂದಿತ್ತು ಭಯ. ಸೊ ಅವ್ರ ಫೇಸ್ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ. ಸೊ ಅದು ಇನ್ನು ಹೊರಗಡೆ ಜಗತ್ತಿಗೆ ಕನ್ವರ್ಟ್ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ರಕೃತಿಯೊಂದಿಗೆ ಅದ್ಭುತವಾಗಿರುವಂತಹ ಸಿನಿಮಾ ಸರ್. ಹಾಗಾಗಿ ಇದು ಹೇಗೆ ನಿಮ್ಮ ತಲೆಗೆ ಬಂತು ಹೇಗೆ ಅಂತ ಅಂದರೆ ನಂಗೆ ಪ್ರಾಪರಾಗಿ ಐಡಿಯಾ ಇಲ್ಲ. ಬಟ್ ನಂಗೊಂದು ಯಾವಾಗಲೂ ಆಸೆ ಇತ್ತು. ಅಂದರೆ ನಮ್ಮ ನೇಟಿವಿಟಿನ ನಾನು ನೇಟಿವಿಟಿ ಇಟ್ಕೊಂಡೇ ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ಇನ್ಸ್ಪೈರ್ ಆಗ್ತಿದ್ದೆ ಆ್ಯಕ್ಚುಲಿ. ಸೊ ನಾನು ಒಂದಷ್ಟು ರೀಡಿಂಗ್ ಮಾಡ್ತೀನಿ ಆ್ಯಕ್ಚುಲಿ. ಸೊ ಪೂರ್ಣಚಂದ್ರ ತೇಜಸ್ವಿ ಇದೆಲ್ಲ ರೈಟರ್ ಇದಾರಲ್ಲ, ಅವ್ರು ನಿಮ್ಗೆ ಗೊತ್ತಿರ್ಬೋದು, ಅವ್ರು ನೇಚರ್ ಬಗ್ಗೆ ಎಲ್ಲ ತುಂಬ ಬರೀತಾರೆ. ಸೊ ಅವರೆಲ್ಲ ನಂಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಅಂದರೆ ನೇಚರ್ನ ಹೇಗೆ ತೋರಿಸ್ಬೋದು. ಆಮೇಲೆ ಈಗ ನಾವು ಇದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದು ಒಂದು 20 ವರ್ಷ ಕಳೆದು ಆಮೇಲೆ ನಂಗೆ ಟ್ರೆಕ್ಕಿಂಗ್ ಅಂದರೆ ತುಂಬ ಇಷ್ಟ. ನಂಗೆ ಕಾಡು ಅಂದರೆ ತುಂಬ ಇಷ್ಟ.
ಆ್ಯಕ್ಚುಲಿ. ಸೊ ಅಲ್ಲೆಲ್ಲ ಇದೇ ವಾತಾವರಣದಲ್ಲಿ ಇದ್ದು ನಾವು ಯಾವುದೋ ಬ್ಯಾಂಗ್ಳೂರ್ ಕತೆ ಮಾಡಿದರೆ ಅದು ವೇಸ್ಟ್ ಅಲ್ವಾ, ಅಂದರೆ ಈ ವಾತಾವರಣನ ಯಾರು ಕಟ್ಟಿಕೊಡ್ತಾರೆ. ಸೊ ಅದು ನಂಗೆ ಯಾವಾಗಲೂ ಮನಸ್ಸಲ್ಲಿತ್ತು, ನಾನು ಈ ವಾತಾವರಣನ ಕಟ್ಟಿಕೊಳ್ಬೇಕು ಹೊರಗಡೆ ಜಗತ್ತಿಗೆ ಅಂತ. ಸೊ ಹಾಗಾಗಿ ಒಂದು ಪ್ರಯತ್ನ ಮಾಡಿದ್ದೀನಿ, ಹೇಗೆ ಬಂದಿದೆ ಜನ ಹೇಳಬೇಕು. ಹೌದೌದು, ಹಿರಿಯ ಕಲಾವಿದರಂದರೆ ಆ್ಯಕ್ಚುಲಿ ಹಿರಿಯರು ಅಂತ ಯಾರಿಲ್ಲ, ಯಶ್ ಶೆಟ್ಟಿ ಎಕ್ಸ್ಪೀರಿಯನ್ಸ್ಡ್ ಕಲಾವಿದರು. ಸೊ ಯಶ್ ಶೆಟ್ಟಿ ಬಂದುಬಿಟ್ಟು 10 ಇಯರ್ಸಿಂದ ನಾವು ರೂಮ್ಮೇಟ್ಸ್ ಆ್ಯಕ್ಚುಲಿ, ಅಂದರೆ ಇವಾಗಿದ್ದು ಪರಿಚಯ ಅಲ್ಲ, ಒಂದು 10 ಇಯರ್ಸಿಂದ ನಾವು ಬ್ಯಾಂಗ್ಳೂರಲ್ಲಿ ನಾನು ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೆ, ನಾವಿಬ್ಬರು ಒಂದೇ ರೂಮಲ್ಲಿದ್ವಿ. ಸೊ ಅವ್ರನ್ನ ಚಾಯ್ಸ್ ಮಾಡೋಕ್ಕಂದ್ರೆ ನಂಗೆ ಅವ್ರದ್ದು ಕೆಪಬಿಲಿಟಿ ಗೊತ್ತಿತ್ತು. ಅವರು ಆ್ಯಕ್ಚುಲಿ NST ಡೆಲ್ಲಿ NSTಯಲ್ಲಿ ಎಂಟ್ರಿ ಸಿಗೋದೇ ಭಾರಿ ಕಷ್ಟ, ಅಂದರೆ ನವಾಜುದ್ದೀನ್ ಸಿದ್ದಿಕಿ, ಅನುಪಮ್ ಖೇರ್ ಎಲ್ಲ ಕಲಿತಂಥ ಇನ್ಸ್ಟಿಟ್ಯೂಷನ್ ಅದು. ಅಲ್ಲಿಂದ ಪಾಸ್ಔಟ್ ಆಗಿ ಬಂದಿರೋರು ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೊಬ್ಬರೇ ಇರೋದು. ಸೊ ಅಲ್ಲಿಂದ ಪಾಸ್ಔಟ್ ಆಗಿ ಬಂದ ಒಬ್ಬ ವ್ಯಕ್ತಿನ ಕನ್ನಡ ಇಂಡಸ್ಟ್ರಿ ಜಸ್ಟ್ ಹೀರೋಗಳ ಹತ್ರ ಹೊಡಿಸ್ಕೊಳ್ಳೋಕ್ಕೆ, ಅಂದರೆ ಜಸ್ಟ್ ವಿಲನ್ ಆಗಿ ಲಾಸ್ಟ್ಗೆ ಹೀರೋ ಹತ್ರ ಪೆಟ್ಟು ತಿನ್ನೋಕ್ಕೆ ಯೂಸ್ ಮಾಡ್ತಿದ್ರು. ಸೊ ಅವ್ರಿಗೇನಾದರೂ ಬೇರೆ ಕ್ಯಾರೆಕ್ಟರ್ ಬರೀಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ಅದು ಈ ಸಿನಿಮಾದ ಮೂಲಕ ನೆರವೇರಿದೆ. ಇನ್ನು ಮಂಜಣ್ಣ ಆ್ಯಕ್ಚುಲಿ ಉಗ್ರ ಮಂಜ, ನಿಮಗೆ ಬಿಗ್ ಬಾಸಿಂದ ಗೊತ್ತು, ಆ್ಯಕ್ಚುಲಿ ಅವ್ರು ನನಗೆ ತುಂಬ ಹಿಂದೆಯಿಂದ ಗೊತ್ತು. ಅವರು ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ವಿಲನ್ ಆಗಿ ಒಂದಷ್ಟು, ಅಂದರೆ ನಾವು ಕೆಲಸ ಮಾಡ್ತಾ ಬಂದಿದ್ದೀವಲ್ಲ, ನನ್ನ ಒಳ್ಳೆ ಸ್ನೇಹಿತ ಅವರು. ಆಮೇಲೆ ದೀಪಕ್ ಅಣ್ಣನ ಬಿಟ್ಟು ನಾವು ಸಿನಿಮಾ ಮಾಡೋದು ಭಾರಿ ಕಷ್ಟ, ಯಾಕಂದ್ರೆ ನನ್ನ ತುಂಬ ಫೇವ್ರೇಟ್ ಆರ್ಟಿಸ್ಟ್ ಅವರು. ಸೊ ಇದರಲ್ಲಿ ನಾನು ಅವ್ರನ್ನ ಜಾಸ್ತಿ ಬಳಸ್ಕೊಳ್ಳೋಕ್ಕಾಗಿಲ್ಲ. ಸೊ ಆಮೇಲೆ ಅವರು ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, ಕಾಂತಾರ ಅದು ಇದು ಅಂತ ಸಿಕ್ಕಾಪಟ್ಟೆ, ಅವ್ರದ್ದು ಡೇಟ್ ಸಿಗೋದು ಕೂಡ ಕಷ್ಟ. ಬಟ್ ಆ್ಯಕ್ಚುಲಿ ಇವ್ರನ್ನ ಇಟ್ಕೊಂಡು ಫುಲ್ ಫ್ಲೆಜ್ಡ್ ಮೂವಿ ಮಾಡಬೇಕು ಅಂತ ಇದೆ ನನಗೆ. ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಸೊ ನೆಕ್ಸ್ಟು ಇವರು ಕೂಡ ನಂಗೆ ತುಂಬ ಫೇವ್ರೇಟ್ ಆರ್ಟಿಸ್ಟ್. ಇವರು ಪುಷ್ಪರಾಜ್ ಬಳ್ಳಾರ್ ಅಂತ, ಕಾಂತಾರದ ಅಬ್ಬು ಇದ್ದಾರಲ್ಲ, ಕಾಂತಾರದಲ್ಲಿ ಗರ್ನಲ್ಲಿ ಹೊಡಿತಾರಲ್ಲ ಅವ್ರಿಗೆ ಆ್ಯಕ್ಚುಲಿ ಇನ್ನೂ ತುಂಬ ಕೆಪಾಬಿಲಿಟಿ ಇದೆ. ಅಂದರೆ ನಮ್ಮ ಮೂವಿಯಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ವಿ. ಸೊ ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಹಾಗೆಯೇ ಒಂದಿಷ್ಟು ಕಲಾವಿದರು ಗ್ರಾಮದವರನ್ನೇ ತಗೊಂಡಿದ್ದೀರಾ ಅಂತ, ಅವರಿಗೆ ಹೇಗೆ ಆ್ಯಕ್ಟಿಂಗ್ ಎಲ್ಲ? ಆ್ಯಕ್ಟಿಂಗ್ ಆ್ಯಕ್ಚುಲಿ ಏನು ಗೊತ್ತಾ, ನಾವು ಆ್ಯಕ್ಟಿಂಗ್ ಮಾಡದೆ ಕ್ಯಾಮ್ರಾ ಮುಂದೆ ನಿಲ್ಲೋದನ್ನು ಕಲಿಯೋದೇ ಆ್ಯಕ್ಟಿಂಗ್. ಆ್ಯಕ್ಚುಲಿ ನಾವು ಯಾವತ್ತು ಆ್ಯಕ್ಟಿಂಗ್ ಅಂತ ಮಾಡ್ತೀವಲ್ಲ ಅದು ನ್ಯಾಚುರಲ್ ಆಗಿರಲ್ಲ. ಸೊ ಈಗ ಗ್ರಾಮದವರು ಒಂದು ನಮಗೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಒಂದ್ಸಲ ಕ್ಯಾಮ್ರಾ ಇಟ್ಟು ಕೂಡಲೇ ಅವರು ಡ್ರಾಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ನೋಡೋಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಒಂದಷ್ಟು ಟೆಕ್ನಿಕ್ಸ್ ಇದೆ ನಮ್ಮದು ಫಿಲಮ್ ಮೇಕಿಂಗಲ್ಲಿ. ಅಂದರೆ ಯಾವಾಗ ಕ್ಯಾಮ್ರಾ ಆನ್ ಆಗುತ್ತೆ ಆಫ್ ಆಗುತ್ತೆ ಅಂತ ಅವ್ರಿಗೆ ನಾವು ಹೇಳ್ತಾ ಇರಲಿಲ್ಲ. ಸೊ ಯಾವಾಗ ನಾವು ಆ್ಯಕ್ಟಿಂಗ್ ಮಾಡಿದ್ದೀವಿ, ಈಗ ಆ ಹುಡುಗ ಇದ್ದಾನಲ್ಲ, ಅವನಿಗೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ಅವ್ನಿಗೆ ಗೊತ್ತೇ ಇಲ್ಲ, ಅವನಿಗೆ ಇಡೀ ಸಿನಿಮಾ ಆಗ್ತಿದೆ ಅಂತ ಅವ್ನಿಗೆ ಗೊತ್ತೇ ಇಲ್ಲ. ಅವನ ಸುಮ್ಮನೆ ಆಟ ಆಡಿಸಿ ತೆಗೆದಿರೋದು ಅದು. ಅವನು ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಅವನಿಗೆ ಗೊತ್ತೇ ಇರಲಿಲ್ಲ. ಅಂದರೆ ಅವನು ಕ್ಯಾಮ್ರಾ ಇದೆ ಆ್ಯಕ್ಟಿಂಗ್ ಮಾಡ್ತೀನಿ ಏನೂ ಗೊತ್ತಿಲ್ಲ, ಅವನ ಹತ್ರ ಸುಮ್ಮನೆ ಮಾಡಿಸೋದು, ಅವನೇನೋ ಮಾಡ್ತಾನೆ ಬರ್ತಾನೆ ಅಷ್ಟೇ. ಬಟ್ ಆ ಕ್ಯಾಮ್ರಾ ಆನ್ ಆಗುತ್ತೆ ಆಫ್ ಆಗುತ್ತೆ ಆ ಊರವ್ರಿಗೆ ಗೊತ್ತೇ ಇರ್ತಿರ್ಲಿಲ್ಲ. ಯಾವಾಗ ಕ್ಯಾಮ್ರಾ ಆನ್ ಆಗುತ್ತಲ್ಲ, ಅವರೆಲ್ಲ ಒಂದು ನಾಟಕದಲ್ಲಿ ಆ್ಯಕ್ಟಿಂಗ್ ಮಾಡಿದಾಗ ರೆಡಿ ಆಗ್ತಿದ್ರು, ಬಟ್ ಅವಾಗ ನಮ್ಮದು ಶೂಟಿಂಗ್ ಮುಗ್ದೋಗ್ತಿತ್ತು. ಆ ಥರ. ನಿರ್ಮಾಪಕರ ಬಗ್ಗೆ ಮಾತಾಡೋದು, ಇದಕ್ಕೆ ಆ್ಯಕ್ಚುಲಿ ನಮ್ಮದೇ ಸಂಸ್ಥೆಯಿಂದ ನಿರ್ಮಾಣ ಆಗಿದೆ, ಸಹ್ಯಾದ್ರಿ ಸ್ಟುಡಿಯೋಸ್ ಅಂತ. ಇದರಲ್ಲಿ ಒಂದು 5 ಜನ ಇದ್ದೀವಿ ನಾವು ಇನ್ವೆಸ್ಟರ್ಸು. ಸೊ ಒಬ್ಬರು ಮೇನ್ ಇನ್ವೆಸ್ಟರ್ ಪ್ರಜಿತ್ ಹೆಗ್ಡೆ ಅಂತ, ಅವರು ನಮ್ಮದೇ ಸುರತ್ಕಲ್ನವರು. ಅವರು ಬೆಂಗಳೂರಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ಪ್ರಜಿತ್ ಹೆಗ್ಡೆ ಅಂತ. ಆಮೇಲೆ ನಾನು ನನ್ನ ತಾಯಿ ಹೆಸರಿದೆ ಲಕ್ಷ್ಮಿ ಅಂತ, ತಾಯಿ ಹೆಸರು ಹಾಕಿದ್ದೀನಿ. ನಾನು ಮತ್ತು ಯಶ್ ಅವರು, ಈ ಫಿಲ್ಮದ ಹೀರೋ ಯಶ್ ಅವರು, ಈ ಫಿಲ್ಮದ ಎಡಿಟರ್ ಮನು ಅವರು, ಆಮೇಲೆ ಇನ್ನೊಬ್ಬರು ಪೃಥ್ವಿ ಅಂತ, ಅವರು ಯಶ್ ಅವರ ವೈಫು. ಸೊ ಇಷ್ಟು ಜನ ಸೇರ್ಕೊಂಡು ನಾವೇ ಮಾಡಿರೋದು. ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಅದರ ಜೊತೆಗೇನೆ 16 ವರ್ಷಗಳ ಶ್ರಮ. ಈ ಸಿನಿಮಾಗೋಸ್ಕರನೇ 5-6 ವರ್ಷಗಳು ನೀವು ಇಟ್ಟಿರ್ಬೋದು, ಹೌದಾ? 5-6 ವರ್ಷ ಇಲ್ಲ, ಒಂದು 2-2.5 ವರ್ಷ ಆಗಿದೆ. ಓಕೆ, ಇವಾಗ ಈ ಎಲ್ಲ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿರುವಂಥದ್ದು, ಹಾಗಾಗಿ ವೀಕ್ಷಕರಿಗೆ ಹೇಳಿ. ಸುದ್ದಿ ಅಂದರೆ ಪುತ್ತೂರಲ್ಲಿ ಮನೆ ಮಾತು ಎಲ್ಲರೂ ನೋಡ್ತಾರೆ. ಸೊ ಸುದ್ದಿಯಲ್ಲಿ ಹೇಳಿದರೆ ಅದು ಜನಕ್ಕೆ ಪಕ್ಕ ತಲುಪುತ್ತೆ ಮೆಸೇಜು. ಸೊ ನಾನು ಈ ಚಿತ್ರದಲ್ಲಿ ವಿಶೇಷ ಏನಿಲ್ಲ, ಇದರಲ್ಲಿ ಒಂದಷ್ಟು ನಿಮ್ಮ ಊರಲ್ಲಿ ನೋಡಿರೋಂಥ ಶಾಂತಪ್ಪಣ್ಣ ಇರ್ಬೋದು, ನೀವು ಒಂದಷ್ಟು ನೋಡಿರೋಂಥ ಬಾಬು ಇರ್ಬೋದು, ಪ್ರವೀಣ ಇರ್ಬೋದು, ದಿವ್ಯ ಇರ್ಬೋದು, ಅಂತ ಸಿಂಪಲ್ ಕ್ಯಾರೆಕ್ಟರ್ಸು ಒಂದು ವಿಶೇಷ ಕಥೆಯಲ್ಲಿ ನೀವು ನೋಡ್ತೀರಾ ಅಷ್ಟೇ. ಬಟ್ ನಿಮಗೆ ಪಕ್ಕಾ ಖುಷಿ ಆಗುತ್ತೆ ಇದನ್ನು ನೋಡಿದರೆ. ಸೊ ದಯವಿಟ್ಟು ಬಂದು ನೋಡಿ, ನಿಮ್ಮ ಪುತ್ತೂರಿನ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜಂಗಲ್ ಮಂಗಲ್ ಸಿನಿಮಾದ ನಿರ್ದೇಶಕರಾಗಿರುವಂಥ ರಕ್ಷಿತ್ ಕುಮಾರ್ ಅವರ ವೈಫ್ ಇದ್ದಾರೆ ಕಾವ್ಯ ಅವರು, ಮಾತಾಡಬೇಕು. ಹಸ್ಬೆಂಡ್ ಮಾಡಿರುವಂತಹ ಸಿನಿಮಾ ತುಂಬ ಸಮಯದಿಂದ ಪ್ರಯತ್ನ ಪಡ್ತಾ ಇದ್ರು, ನೀವು ನೋಡಿರ್ತೀರಾ, ತುಂಬ ಸರಿ ಹೇಳಿರ್ಬೋದು ಸಿನಿಮಾ ಬೇಗ ಆವಡಿ ಅಂತ. ಏನು ಕೇಳಲಿಲ್ಲ, ನೆಕ್ಸ್ಟ್ ಫಿಲಮಲ್ಲಿ ನೋಡುವಂತಾನೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದಕ್ಕೆ ಇದ್ರ ಬಗ್ಗೆ ಅವ್ರ ಹತ್ರ ಏನು ಕೇಳಕ್ಕೆ ಹೋಗಲಿಲ್ಲ ನಾನು. ಹೇಗಿತ್ತು ಸಿನಿಮಾ? ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಪ್ರೇಕ್ಷಕರ ಸಪೋರ್ಟ್ ತುಂಬ ಬೇಕಾಗುತ್ತೆ, ಅಷ್ಟೇ. ಇಷ್ಟ ಆಯಿತು ನಿಮಗೆ? ಇಷ್ಟ ಆಯಿತು. ತುಂಬ ಸಲ ನೋಡಬೇಕಲ್ಲ. ಹೌದು, ಎಲ್ಲರ ಜೊತೆ ಫಸ್ಟ್ ಆಫ್ ಆಲ್ ಹಸ್ಬೆಂಡ್ ಜೊತೆ ಕೂತೊಂದ್ಸಲ ನೋಡಬೇಕು. ಇವತ್ತು ಇಲ್ಲ, ಇವತ್ತು ಅವ್ರು ಫುಲ್ ಬ್ಯುಸಿ ಇದ್ರಲ್ಲ.
ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಅಷ್ಟೇ. ಎಲ್ಲರೂ ಸಪೋರ್ಟ್ ಬೇಕು ಅಷ್ಟೇ. ಜಂಗಲ್ ಮಂಗಲ್ ಸಿನಿಮಾ ನೋಡಿದಂತಹ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನುವಂಥ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಜಂಗಲ್ ಮಂಗಲ್ ಸಿನಿಮಾ ಜುಲೈ 4ನೇ ತಾರೀಕಿಗೆ ಥಿಯೇಟರ್ಗೆ ಲಗ್ಗೆ ಕೊಡ್ಲಿಕ್ಕಿದೆ. ಕರ್ನಾಟಕದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ ಸಿನಿಮಾ ತಂಡವನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್.